ಆದ್ದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭರತವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದ ಪಂಚದಶೋಧ್ಯಾಯಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಒನ್ ಸೆಕೆಂಡ್. ಹರೇ ಕೃಷ್ಣ. ಓಕೆ. One second, start. ಹರೇ ಕೃಷ್ಣ. ಎಲ್ರಿಗೂ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಪ್ರಭುಜಿ. ಓಕೆ. ಹೌದು ಸರ್, ಕೇಳ್ತೇನೆ. ಓಕೆ, ಇವತ್ತು ನನ್ನ ಇಯರ್ಫೋನ್ ಇಲ್ಲ ಇಲ್ಲಿ. ನಾನು ಆಫೀಸಲ್ಲೇ ಬಿಟ್ಟಿದ್ದೇನೆ ಅನ್ಸುತ್ತೆ. ಓಕೆ, ಹಾಗೆ ಮಾಡ್ತೇನೆ ಅದಕ್ಕೆ. ಓಕೆ, ಸೊ ಕೀರ್ತನೆ ಮಾಡೋಣ. ಕೀರ್ತನೆ ಮಾಡಿ ಆಮೇಲೆ ಕ್ಲಾಸ್ ಸ್ಟಾರ್ಟ್. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ, ಗಿರಿವರಧಾರಿ. ಯಶೋದನಂದನ ವೃಜ ಜನ ರಂಜನ, 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 ಯಶೋದನಂದನ ವೃಜ ಜನ ರಂಜನ. ಯಮುನಾ ತೀರಾ ವನಚಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ,
ಹರೆ ರಾಮ ಹರೆ ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ ರಾಮ ಹರೆ 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 ಕೃಷ್ಣ 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 ಹರೆ 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 ರಾಮ ರಾಮ ಹರೆ 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 ಕೃಷ್ಣ 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 ಹರೆ 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 ರಾಮ ರಾಮ ಹರೆ ಹರೆ श्री कृष्ण संकीर्तन की जय। नामाचार्य हरिदास ठाकुर की जय। अनंत कोटि वैष्णव वृंद की जय। श्रीला प्रभुपाद की जय। श्री श्री राधा ಗೋವಿಂದ की जय। ಭಗವದ್ಗೀತಾ ಗ್ರಂಥರಾಜ್ की ಜೈ। ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ। ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ 15 ಪುರುಷೋತ್ತಮ ಯೋಗ, ಅತ್ಯಂತ ಮುಖ್ಯವಾದಂತಹ ಒಂದು ಅಧ್ಯಾಯ. ಎಲ್ಲವೂ ಮುಖ್ಯನೇ ಭಗವದ್ಗೀತೆಯಲ್ಲಿ, ಯಾವುದನ್ನು ನಾವು ಅಮುಖ್ಯ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಎಸ್ಪೆಷಲಿ ಇವತ್ತು ಯಾಕೆ ನಾವು ಕೃಷ್ಣನನ್ನ ಪುರುಷೋತ್ತಮ ಅಂತ ಹೇಳಬೇಕು ಅನ್ನುವಂಥದ್ದು ಅಕ್ಷರದ ಬಗ್ಗೆ ಹೇಳ್ತಾನೆ, ಶಾಶ್ವತವಾದದ್ದು ಮತ್ತು ಅಶಾಶ್ವತವಾದಂತಹದ್ದರ ಬಗ್ಗೆ. ಸೊ ನಾವೀಗ ಈ ಅಧ್ಯಾಯವನ್ನು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪದೇ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ನಿನ್ನೆ ನಾವು ತಿಳ್ಕೊಂಡಿದ್ದು 3 ಗುಣಗಳು ಯಾವುದು? ನಿನ್ನ ಅಧ್ಯಾಯ 3 ಗುಣಗಳು ಈ ಪ್ರಕೃತಿಯ ಗುಣ ತಮೋಗುಣ. ರಜೋ ತಮೋಗುಣ. ಸತ್ವಗುಣ, ರಜೋಗುಣ, ತಮೋಗುಣ, ಈ ಪ್ರಕೃತಿಯ ಗುಣಗಳು. ಈ ಪ್ರಕೃತಿಯಿಂದ ಇಲ್ಲಿರುವ ಪ್ರತಿಯೊಬ್ಬರು ಈ ಗುಣಗಳ ಅಧೀನದಲ್ಲಿಯೇ ಇದ್ದು ಕೆಲಸ ಮಾಡ್ತಾರೆ. ಒಬ್ರು ಸತ್ವಗುಣದಲ್ಲಿ ಇರಬಹುದು, ಒಬ್ರು ರಜೋಗುಣದಲ್ಲಿ ಇರಬಹುದು, ಒಬ್ರು ತಮೋಗುಣದಲ್ಲಿ ಇರಬಹುದು. ಆದರೆ ಈ ಗುಣಗಳು ಸಹಿತ ಹೇಗೆ ಅಂದ್ರೆ, ಒಂದು ಗುಣದಿಂದ ಇನ್ನೊಂದು ಗುಣ ಹೇಳುತ್ತೆ ತಾನು ಶ್ರೇಷ್ಠ. ಅದರಿಂದ ಈ ಗುಣದ ಪ್ರಭಾವವು ಹಾಗೆ. ಕೆಲವೊಂದು ಟೈಮ್ ಸತ್ವಗುಣದಲ್ಲಿ ಕೆಲವರು ಇರಬಹುದು, ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರು ರಜೋಗುಣಕ್ಕೆ ಜಾರಬಹುದು, ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ತಮೋಗುಣಕ್ಕೂ
ಜಾರಬಹುದು. ಆದರೆ ಯಾವಾಗಲೂ ನಾವು ಹೇಗೆ ಸತ್ವಗುಣದಲ್ಲಿ ಅಟ್ಲೀಸ್ಟ್ ಇರಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಪ್ರಯತ್ನದಲ್ಲಿ ಮಾಡಬೇಕು. ತಮೋಗುಣ ರಜೋಗುಣಗಳನ್ನು ಬಿಟ್ಟು ಸತ್ವಗುಣಕ್ಕೆ ಬರುವಂಥವರಾಗಬೇಕು. ಅದರಿಂದ ಈಗ ಸತ್ವಗುಣದಲ್ಲಿ ಯಾರು ಶರೀರವನ್ನು ಅಂದರೆ ಸತ್ವಗುಣದಲ್ಲಿರುವವರು ಜ್ಞಾನ ಮತ್ತು ಸಂತೋಷಕ್ಕೆ ಸುಖಕ್ಕೆ ಬಂಧಿತರಾಗಿರ್ತಾರೆ. ಸೊ ರಜೋಗುಣದಲ್ಲಿರುವವರು ಲೋಭಿಗಳಾಗಿರ್ತಾರೆ. ಅದರಿಂದ ಹೆಚ್ಚು ದುರಾಸೆಗೆ, ಲೋಭಕ್ಕೆ, ಇನ್ನೂ ಹೆಚ್ಚು ಬೇಕು ಅನ್ನುವಂತಹ ಏನೋ ಹೇಳ್ತಾರೆ, ಏನೋ ದುರಾಸೆಗೆ ಅವರು ಬಂಧಿತರಾಗಿರ್ತಾರೆ. ಅದು ದುಃಖಕ್ಕೆ ಕಾರಣವಾಗತ್ತೆ ಅನ್ನೋದನ್ನು ಭಗವಂತ ಹೇಳ್ತಾನೆ. ಹಾಗೆಯೇ ತಮೋಗುಣದಲ್ಲಿರುವವರು ನಿದ್ರಾ, ಆಲಸ್ಯ, ಹುಚ್ಚು, ಪ್ರಮಾದ ಅಂತಹದಕ್ಕೆ ಅವರು ಬಂಧಿತರಾಗಿರ್ತಾರೆ. ಸೊ ಅವರು ಆ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾರೆ. ಆದರೆ ಅವರು ತಮೋಗುಣದಲ್ಲಿರುವವರು ಹೆಚ್ಚಾಗಿ ನರಕಲೋಕಗಳಿಗೆ ಜಾರುತ್ತಾರೆ. ಅದರಿಂದ ಈ ಗುಣಗಳನ್ನೆಲ್ಲ ಮೀರಬೇಕು ನಾವು. ಈ ಮೂರೂ ಗುಣಗಳನ್ನ ಮೀರಿದ ಶುದ್ಧ ಸತ್ವಗುಣಕ್ಕೆ ಬಂದು ಭಗವಂತನಲ್ಲಿ ನಾವು ಮನಸ್ಸನ್ನ ಇಟ್ಟಾಗ ಅಂದ್ರೆ ನಾವು ಈ ಮೂರು ಗುಣಗಳನ್ನ ಮೀರಬಹುದು. ಈ ಮೂರು ಗುಣಗಳನ್ನ ಮೀರಿದವನು ಹೇಗಿರ್ತಾನೆ ಅನ್ನುವಂತಹ ಅರ್ಜುನನ ಪ್ರಶ್ನೆಗೆ ಭಗವಂತ ಹೇಳ್ತಾನೆ. ಸೊ ಯಾರು ಯಾವುದೇ ಇದನ್ನ ಫಲಗಳನ್ನು ಅಪೇಕ್ಷಿಸದೆ ಎಲ್ಲಾ ಸಮಯದಲ್ಲಿಯೂ ಏಕಚಿತ್ತದಿಂದ ನನ್ನ ಭಕ್ತಿಯನ್ನ ಯಾರು ಮಾಡ್ತಾರೆ ಅಂಥವ್ರು ಈ ಮೂರು ಗುಣಗಳನ್ನ ಮೀರಿರ್ತಾರೆ. ಇವತ್ತಿನ ಅಧ್ಯಾಯದಲ್ಲಿ ಭಗವಂತ ಸ್ವಲ್ಪ ತನ್ನ ಲೋಕದ ಬಗ್ಗೆ ಹೇಳ್ತಾನೆ. ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಏನು 15.1 15.5 ಇದು ನಾವು ಶಾಶ್ವತವಾಗಿ ಇಲ್ಲಿಗೆ ಇರುವಂತಹ ನಮ್ಮ ಸ್ವಂತ ಮನೇನೋ ಅಥವಾ ನಾವು ಇಲ್ಲಿ ಒಂದು ಅಂದ್ರೆ ಏನೋ ಅಲ್ಪಕಾಲಕ್ಕೆ ನಾವು ಇಲ್ಲಿ ಇರ್ಲಿಕ್ಕೆ ಬಂದಿದ್ದು. ಯಾಕೆಂದ್ರೆ ನಾವು ಹೋಟೆಲ್ಗೆ ಹೋಗ್ತೇವೆ, ದುಡ್ಡು ಕೊಟ್ಟಷ್ಟು ದಿವಸ ನಾವು ಸ್ವಲ್ಪ ದಿವಸ ಇರ್ಲಿಕ್ಕೆ ಅಷ್ಟೇ ಹೋಗೋದು ನಾವಲ್ಲಿ. ಆದ್ರೆ ಮನೆ ಅಂದ್ರೆ ನಾವು ಯಾವಾಗಲೂ ಇರುವಂತಹದ್ದು. ಅದರಿಂದ ನಮ್ಮ ನಿಜವಾದ ಮನೆ ಯಾವುದು? ಈ ಭೌತಿಕ ಪ್ರಪಂಚ ಅನ್ನುವಂತಹದ್ದು ನಾವು ಅಲ್ಪಕಾಲಕ್ಕೆ ಬಂದಿರುವಂತಹ ಹೋಟೆಲ್ ತರ ಅನ್ನುವಂತಹದ್ದು. ಸೊ ಭಗವಂತನ ಧಾಮ ಅದ್ರ ಬಗ್ಗೆ ಅವನು 15.6 15.11 ಹೇಳ್ತಾನೆ. 15.12 15.15 ಅವನು ತಾನು ಎಲ್ಲವನ್ನ ಮೇಂಟೈನರ್, ಅದನ್ನು ಪಾಲಿಸುವವನು ತಾನು ಅನ್ನೋದನ್ನ ಹೇಳ್ತಾನೆ. ಏನೆಲ್ಲ ಪಾಲಿಸ್ತಾನೆ ಅವನು? ಪ್ರತಿಯೊಂದು ಹೇಗೆ ನಾನು ಅದನ್ನ ಪಾಲಿಸ್ತೇನೆ. ಅವನು ಮನುಷ್ಯನಿಗೆ ಆಹಾರ ಕೊಡೋದಷ್ಟೇ ಅಲ್ಲ, ಆಹಾರವನ್ನ ಜೀರ್ಣ ಮಾಡುವಂತಹ ಜಠರಾಗ್ನಿಯೂ ತಾನು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಕೊನೆಯದಾಗಿ ಮತ್ತೊಮ್ಮೆ ಈ 4:16-20 ಮತ್ತೊಮ್ಮೆ ಅದರ ಏನು ಪ್ರಾಮುಖ್ಯ ಇದನ್ನ ಹೇಳ್ತಾನೆ. ಅಂದ್ರೆ ಸಂಕ್ಷಿಪ್ತವಾಗಿ ಅಂದ್ರೆ ಅವನ ಪ್ರತಿಯೊಂದು ಹೇಗೆ ಅವನು ಮೇಂಟೈನ್ ಮಾಡ್ತಾ ಇದ್ದಾನೆ, ಎಲ್ಲವನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠ ದಾಸ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅಥ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇತ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಹರೇ ಕೃಷ್ಣ. ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಅವಿನಾಶಿಯಾದ ಒಂದು ವೃಕ್ಷ ಇದೆ. ಆ ವೃಕ್ಷ ಹೇಗಿರತ್ತೆ ಹಾಗಿದ್ರೆ? ಅದನ್ನ ಭೌತಿಕ ಪ್ರಪಂಚಕ್ಕೆ ಅವಿನಾಶಿಯಾದ ವೃಕ್ಷ ಅದಕ್ಕೆ ಹೋಲಿಸ್ತಾನೆ. ಹೀಗೆ ಭಗವಂತ ಏನ್ ಮಾಡ್ದ? ನಿನ್ನಿನ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಿಂದ ಸ್ಟಾರ್ಟ್ ಮಾಡ್ತಾನೆ. 13ನೇ ಅಧ್ಯಾಯದಲ್ಲಿ ಹೇಗೆ ಭೌತಿಕ ಪ್ರಪಂಚದ ಬಗ್ಗೆ ಹೇಳ್ತಾನೆ,
ಹೇಗೆ ಈ ಭೌತಿಕ ಪ್ರಪಂಚ, ಇಲ್ಲಿ ಫಸ್ಟು ಜೀವಿ ಹೇಗೆ ಬರ್ತಾನೆ, ಅವನ ಶರೀರ ರಚನೆ ಹೇಗೆ ಆಗುತ್ತೆ, ಈ ಭೌತಿಕ ಪ್ರಪಂಚದಲ್ಲಿ ಹೇಗೆ ಪಂಚಭೂತಗಳು ಮತ್ತೆ ಹೇಗೆ ಜೀವಿಯ ಸುತ್ತ, ಆತ್ಮದ ಸುತ್ತ ಅಥವಾ ಈ ಮನಸ್ಸಿನ ಸುತ್ತ ಇಂದ್ರಿಯಗಳು, ಆಮೇಲೆ ಆತ್ಮ ಬರುವಂತಹದ್ದು, ಮತ್ತೆ ಕ್ಷೇತ್ರಜ್ಞರ ಬಗ್ಗೆ ಹೇಳ್ತಾನೆ, ಎಲ್ಲವನ್ನ ನೋಡ್ಕೊಂಡು ಹೋಗುವಂತಹ ಕ್ಷೇತ್ರಜ್ಞ ನಾನು ಅನ್ನುವಂಥದ್ದನ್ನ. ಹಾಗೆಯೇ ನಿನ್ನ ಅಧ್ಯಾಯದಲ್ಲಿ ಗುಣಗಳ ಬಗ್ಗೆ ಹೇಳ್ತಾನೆ, ಪ್ರಕೃತಿಯ ಗುಣಗಳ ಬಗ್ಗೆ ಹೇಳ್ತಾನೆ. ಪ್ರಕೃತಿಯ ಗುಣಗಳನ್ನ ಹೇಳಿದ ಮೇಲೆ ಹೇಗೆ ನಾವು ಎಲ್ಲ ಗುಣಗಳ ಅಧೀನದಲ್ಲಿ ಇರ್ತೇವೆ, ನಾವು ಅದನ್ನು ಹೇಗೆ ಮೀರುವುದು ಅಂತ. ಆಮೇಲೆ ಹೇಳ್ತಾನೆ, ಈಗ ನಿಧಾನಕ್ಕೆ ಅವನು ಏನ್ ಮಾಡ್ತಾನೆ, ನಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾನೆ ಅವನ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ. ಅದಕ್ಕೂ ಮೊದಲು ಅವನು ಹೇಳ್ತಾನೆ ನಿರಾಕಾರ ಬ್ರಹ್ಮನ್ ಬಗ್ಗೆ ಹೇಳ್ತಾನೆ. ನಿರಾಕಾರ ಬ್ರಹ್ಮನ್ ಅಂದ್ರೆ ಅವನ ಭಗವಂತನ ಪ್ರಭೆ ಅಥವಾ ಈ ಪರಮಾತ್ಮನೂ ಹೌದು. ಸೊ ಅವನ ಬಗ್ಗೆ ಹೇಳ್ತಾನೆ, ಎಲ್ಲಾ ಕಡೆ ಇರ್ತಾನೆ ಅವನು, ಪ್ರತಿಯೊಂದು ಹೃದಯದಲ್ಲಿ ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಾನೆ. ಸೊ ಆ ರೀತಿಯಾಗಿ ಅವನು ಹೇಳ್ತಾನೆ, ಅವಿನಾಶಿ ಶಾಶ್ವತ ಯಾರು ಈ ಬ್ರಹ್ಮನ್ ಅನ್ನುವಂಥದ್ದು, ಇದಕ್ಕೆ ಮೃತ್ಯು ಇಲ್ಲ. ಸೊ ಈಗ ಅವನು ಮತ್ತೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಹೇಗೆ ನಾವು ಈ ಐಹಿಕ ಪ್ರಪಂಚವನ್ನ ಅವನು ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾನೆ. ಇಲ್ಲಿ ಈ ಅಶ್ವತ್ಥ ವೃಕ್ಷ ಹೇಗಿದೆ ಅಂದ್ರೆ, ಬೇರು ಮೇಲಿದೆ. ನೀವು ಚಿತ್ರದಲ್ಲಿ ನೋಡ್ಬೋದು, ಬ್ರಹ್ಮನ ಲೋಕದಿಂದ ಆ ಬೇರು ಸ್ಟಾರ್ಟ್ ಆಗತ್ತೆ. ಮತ್ತೆ ಆ ವೃಕ್ಷ ಹೇಗಿದೆ ಅಂದ್ರೆ, ಆ ವೃಕ್ಷದ ಎಲ್ಲಾ ಎಲೆಗಳು ವೇದ ಮಂತ್ರಗಳು. ಮತ್ತೆ ಆ ವೃಕ್ಷದಲ್ಲಿ ಪಾಪಕರ್ಮಗಳು ಮತ್ತೆ ಪುಣ್ಯಕರ್ಮಗಳು ಇವೆ. ಪುಣ್ಯಕರ್ಮಗಳು ಮೇಲಕ್ಕೆ ತೆಗೆದುಕೊಂಡು ಹೋಗತ್ತೆ, ಅಷ್ಟೇ ಅಲ್ಲ ಪಾಪಕರ್ಮಗಳು ನಮ್ಮನ್ನ ಇನ್ನೂ ಕೆಳಗೆ, ಆ ಬೇರು ಅನ್ನುವಂಥದ್ದು ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಕೆಳಗಡೆ ಅಂತ. ಆದರೆ ಜೀವಿ ಅನ್ನುವಂಥವನು ಈ ಮರದ ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಹಾರಾಡ್ತಾ ಇದೇ ನನ್ನ ಶಾಶ್ವತವಾದ ಜಾಗ ಅನ್ನುವ ರೀತಿಯಲ್ಲಿ ಇರ್ತಾನೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ಯಾರು ಈ ಮರವನ್ನ ಅರ್ಥ ಮಾಡಿಕೊಳ್ತಾನೆ ಅವನು ವೇದಗಳನ್ನು ತಿಳಿದಿರ್ತಾನೆ. ಅವನು ವೇದವನ್ನ ಕುರಿತು ಅಧ್ಯಯನ ಮಾಡ್ಬೇಕಂತಿಲ್ಲ, ಆದ್ರೆ ಈ ಮರವನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ಅಶ್ವತ್ಥ ವೃಕ್ಷ, ಈ ವೇದ ಅಂದ್ರೆ ಇದನ್ನ ತಿಳ್ಕೊಂಡವನು ವೇದಗಳನ್ನ ಸಹಿತ ತಿಳಿದಿರುವಂತಹದ್ದು. ವೇದಗಳ ಹಿಂದಿನ ಉದ್ದೇಶ ಏನಿದೆ, ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತ. ಅದೇ ರೀತಿಯಾಗಿ ಈ ಮರವನ್ನ ತಿಳಿದವನು ಏನ್ ಮಾಡ್ತಾನೆ, ಆ ಮರದ ಅಂದ್ರೆ ನಿಜವಾದ ಮರ ಎಲ್ಲಿದೆ, ಇದು ತಲೆಕೆಳಗಾಗಿರುವಂತಹ ಮರ. ಹಾಗಿದ್ರೆ ಈ ತಲೆಕೆಳಗಾಗಿರುವಂತಹ ಮರವನ್ನ ನಾವು ಎಲ್ಲಿ ನೋಡ್ತೇವೆ ಭೌತಿಕ ಪ್ರಪಂಚದಲ್ಲಿ? ಹರೇ ಕೃಷ್ಣ, ಯಾರು ಹೇಳ್ತೀರಾ? ಈ ತಲೆ ಕೆಳಗಾಗಿರುವ ಮರವನ್ನ ಬೇರೆ ಮೇಲಿದ್ದು ರೆಂಬೆ ಇದು ಕೊಂಬೆಗಳೆಲ್ಲ ಕೆಳಗೆ ಇರುವಂತಹ ಮರವನ್ನ ನಾವು ಎಲ್ಲಿ ನೋಡ್ತೇವೆ? ಅಶ್ವತ್ಥ ವೃಕ್ಷ ಅಲ್ಲ? ಅಶ್ವತ್ಥ ವೃಕ್ಷದಲ್ಲಿ ಅದು ಮೇಲ್ಮುಖವಾಗಿ ಇರತ್ತಲ್ಲ, ಬೇರೆ ಕೆಳಗೆ ಇರುತ್ತೆ. ಆದ್ರೆ ಮೇಲೋಗಿ ಅದ್ರಿಂದನೂ ಬೇರೆ ಬರುತ್ತೆ ಕೆಳಗಡೆ. ಆದ್ರೆ ರೆಂಬೆ ಕೊಂಬೆಗಳೆಲ್ಲ ಕೆಳಮುಖವಾಗಿರುವುದಿಲ್ವಲ್ಲ ಅಶ್ವತ್ಥ ವೃಕ್ಷದಲ್ಲಿ. ಬ್ಯಾನಿಯನ್ ಟ್ರೀಯ? ಎಲ್ಲ ವೃಕ್ಷವೂ ಮೇಲ್ಮುಖವಾಗಿಯೇ ಬೆಳೆಯುವಂತಹದ್ದು ಭೌತಿಕ ಪ್ರಪಂಚದಲ್ಲಿ, ತಲೆ ಕೆಳಗಿರುವಂತಹದ್ದು ಇಲ್ಲ. ಆದ್ರೆ ನಾವು ಒಂದು ಕಡೆ ನೋಡ್ತೇವೆ. ಈಗ ನದಿಯ ದಡಕ್ಕೆ ನಾವು ಹೋದಾಗ ನೀರಲ್ಲಿ ಪ್ರತಿಬಿಂಬವನ್ನ ನೋಡ್ತೇವೆ, ತಲೆ ಕೆಳಗಾಗಿರುವ ಮರ ಅಲ್ವಾ? ಹೌದು ಹೌದು. ಅಲ್ಲಿ ಮರ ತಲೆ ಕೆಳಗಾಗಿರುತ್ತೆ ಪ್ರತಿಬಿಂಬದಲ್ಲಿ. ಆದ್ರೆ ಅದು ನಿಜವಾದ ಮರನಾ? ಅಲ್ಲ ಅಲ್ಲ. ನಿಜವಾದ ಮರ ಎಲ್ಲಿದೆ? ದಡದಲ್ಲಿ ಮೇಲೆ, ದಡದಲ್ಲಿ ಮೇಲ್ಮುಖವಾಗಿ ಸರಿಯಾಗಿ ಬೆಳೆತಾ ಇದೆ ಅದು. ಆದ್ರೆ ನೀರಿನಲ್ಲಿ ನಮಗೆ ಅದು ತಲೆ ಕೆಳಗಾಗಿ ಕಾಣಿಸ್ತಾ ಇದೆ. ಅಂದ್ರೆ ಆ ನೀರಿನಲ್ಲಿ ಕಾಣಿಸುವ ಮರ ನಮ್ಮ ಭ್ರಮೆ, ನಿಜವಾದದ್ದಲ್ಲ ಅದು. ರೀತಿಯಾಗಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ವೃಕ್ಷ ಅನ್ನುವಂತಹದ್ದು ನಿಜವಾದದ್ದಲ್ಲ. ಆದರೆ ಜೀವಿ ಇದೇ ನಿಜವಾದ ವೃಕ್ಷ, ಅಂದ್ರೆ ನಿಜವಾಗಿ ಎಲ್ಲ ಇಲ್ಲೇ, ಅಂದ್ರೆ ತನಗಾಗಿ ಎಲ್ಲ ಇರುವಂತಹದ್ದು ಅಂತ ತಿಳ್ಕೊಂಡು ಅವನು ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರಾಡ್ತಾ ಇರ್ತಾನೆ ಅಂತ. ಇಲ್ಲಿ ನೋಡ್ಬೋದು ಏನಿದೆ ಇಲ್ಲಿ ಈ ಮರದಲ್ಲಿ. ವೇದ ಮಂತ್ರಗಳಿವೆ, ಈ ಧರ್ಮ 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 ಅಥವಾ ಈ ಏನು ಇಂದ್ರಿಯ ತೃಪ್ತಿಯ ಕಾಮಗಳು, ಅಂದ್ರೆ ಇದು ಪಾಪಕರ್ಮಗಳು, ಪುಣ್ಯಕರ್ಮಗಳು. ಸೊ ಎಲ್ಲ ಇದೆ. ಸೆನ್ಸ್ ಆಬ್ಜೆಕ್ಟ್ಸ್ ಅಂದ್ರೆ ಇಂದ್ರಿಯ ತೃಪ್ತಿಗಾಗಿ ಮಾಡುವಂತಹ ಕೆಲಸಗಳು.
ಆದ್ರೆ ಅವನೇನ್ ಮಾಡ್ತಾನೆ, ಈ ವೇದ ಮಂತ್ರಗಳಲ್ಲಿ ಏನ್ ಹೇಳುತ್ತೆ ಅಂದ್ರೆ ಇದನ್ನೆಲ್ಲ ತಿಳ್ಕೊಂಡು ನಾವು ಇದರಿಂದ ಬಿಡುಗಡೆಯನ್ನ ಪಡಿಬೇಕನ್ನುವಂತಹದ್ದು. ಆದ್ರೆ ಅವನು ಏನ್ ಮಾಡ್ತಾನೆ, ಇದು ತನಗೆ ಶಾಶ್ವತವಾಗಿ ತನಗೆ ಎಲ್ಲ ಇಲ್ಲಿದೆ ಅಂತ ತಿಳ್ಕೊಂಡು ಅವನು ಭಗವಂತನನ್ನ ಮರೆತು ಅಲ್ಲಿಂದ ಇಲ್ಲಿಗೆ ಹಾರಾಡ್ತಾ ಇರ್ತಾನೆ ಅಂತ. ಕೆಲವೊಂದು ಟೈಮ್ ಪಾಪಕರ್ಮಗಳನ್ನ ಮಾಡ್ತಾನೆ, ಕೆಲವೊಂದು ಟೈಮ್ ಪುಣ್ಯಕರ್ಮಗಳನ್ನ ಮಾಡ್ತಾನೆ, ಕೆಲವೊಂದು ಟೈಮ್ ಎಲ್ಲ ಗುಣಗಳನ್ನ ಹೇಗೆ ಅದು ಸತ್ವಗುಣಕ್ಕೆ ಹೋಗ್ತಾನೆ, ಇಲ್ಲ ರಜೋಗುಣ ತಮೋಗುಣ ಆಗತ್ತೆ. ಸೊ ಆ ರೀತಿಯಾಗಿ ಅವನ ಜೀವನ ನಡೀತಾ ಇರುತ್ತೆ ಇಲ್ಲಿ. ಅದರ್ಶೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾ ಅದಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಘೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಈ ಬೇರು ಅನ್ನುವಂತಹದ್ದು ಹೇಗೆ, ಈ ಕೆಲವು ಬೇರುಗಳು ಮೇಲ್ಮುಖವಾಗಿಯೂ ಇದೆ, ಕೆಳಮುಖವಾಗಿಯೂ ಇದೆ. ಆ ಕೆಳಮುಖವಾಗಿ ಇರುವಂತಹ ಬೇರುಗಳು ಯಾವುದು ಅಂದ್ರೆ ಕೆಲವು ಫಲಾಪೇಕ್ಷಿತ ಕರ್ಮಗಳಿಂದ ಬಂದಿರುವಂತಹ ಬೇರುಗಳು. ಆ ಬೇರುಗಳು ಸಹಿತ ಹಾಗೆ ಕೆಳಮುಖವಾಗಿಯೂ ಬರುತ್ತೆ, ಇನ್ನು ಕೆಲವು ಮೇಲ್ಮುಖವಾಗಿಯೂ ಹೋಗುತ್ತೆ. ಅಂದ್ರೆ ನಾವು ಯಾವ ಕರ್ಮವನ್ನ ಮಾಡ್ತೇವೆ, ನಾವು ಪಾಪ ಕರ್ಮಗಳನ್ನ ಮಾಡಿದರೆ ಫಲಗಳು ಜಾಸ್ತಿ ಆದಾಗ ಅಂದ್ರೆ ಪಾಪ ಫಲಗಳು ಜಾಸ್ತಿ ಆದಾಗ ಆ ಬೇರು ಇನ್ನು ಕೆಳಮುಖಕ್ಕೆ ಅಂದ್ರೆ ಇನ್ನು ಮತ್ತು ಆಳಕ್ಕೆ ತೆಗೆದುಕೊಂಡು ಹೋಗುತ್ತೆ ನಮ್ಮನ್ನ. ಆದ್ರೆ ಮೇಲ್ಮುಖವಾಗಿ ಹೋಗುವಂತಹ ಬೇರುಗಳು ಏನಂದ್ರೆ ನಾವು ಸತ್ವಗುಣದಲ್ಲಿ ಬಂದಾಗ ಒಳ್ಳೆಯ ಪುಣ್ಯಕರ್ಮಗಳನ್ನ ಮಾಡಿದಾಗ ನಾವು ಹೇಗೆ ಮೇಲಿನ ಊರ್ಧ್ವ ಲೋಕಗಳಿಗೆ ಹೋಗ್ತೇವೆ, ಆ ತರ ಮೇಲಿನ. ಯಾಕೆಂದ್ರೆ ಈ ಬೇರು ಎಲ್ಲಿಂದ ಸ್ಟಾರ್ಟ್ ಆಗಿ ಮರ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಆ ಲೋಕದಿಂದ ಮೇಲ್ಗಡೆ ನಿಜವಾದ ಲೋಕ ಇದೆ. ಅಲ್ಲಿಂದ ಕೆಳಗಡೆ ಇರುವಂತಹದ್ದೆಲ್ಲ ಒಂದು ನಿಜವಾದ ಲೋಕಗಳಲ್ಲ, ಅದೊಂದು ಗುಣತ್ರಯಗಳು ಇದನ್ನ ಪೋಷಿಸುತ್ತವೆ. ಗುಣತ್ರಯಗಳು ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಆ ಕರ್ಮಗಳು, ಅದರಿಂದ ಉಂಟಾದ ಕರ್ಮಗಳು, ಆ ರೀತಿಯಾಗಿ ಅಲ್ಲಿ ಬಂಧನ ಉಂಟಾಗತ್ತೆ. ಗುಣತ್ರಯಗಳು ಅದನ್ನ ಪೋಷಿಸ್ತವೆ ಇನ್ನೂ ಜಾಸ್ತಿ. ಬೇರು ದೃಢವಾಗಿ ಆ ಮರ ಗಟ್ಟಿಯಾಗಿರ್ಲಿಕ್ಕೆ ಸಹಾಯ ಮಾಡತ್ತೆ ಈ ಗುಣತ್ರಯಗಳು. ಆದರೆ ಈ ಮರ ಶಾಶ್ವತವಾದ ಮರ ಅಲ್ಲ, ಯಾಕೆಂದ್ರೆ ಇದು ಒಂದು ಮಿಥ್ಯಾ ಪ್ರತಿಬಿಂಬ. ಈ ಮರ ನಾವು ತಿಳ್ಕೊಂಡೆ ಹಾಗೆ ಜೀವಿ ಏನ್ ಮಾಡ್ತಾನೆ ಅಂದ್ರೆ ಭಗವಂತನನ್ನ ಮರೆತು ಇದೇ ಶಾಶ್ವತವಾದದ್ದು, ಎಲ್ಲವೂ ನನಗಿಲ್ಲಿ ಇದೆ ಅಲ್ಲ ಅಂತ ತಿಳ್ಕೊಳ್ತಾನೆ. ಆದರೆ ನಿಜವಾದ ಮರ ಎಲ್ಲಿದೆ? ಅದು ಈ ಭೌತಿಕ ಪ್ರಪಂಚದ ಆಚೆ ಇದೆ. ಇದು ಬರೀ ಅದರ ಒಂದು ಮಿಥ್ಯ ಪ್ರತಿಬಿಂಬ ಅಷ್ಟೇ ಅನ್ನುವಂಥದ್ದು. ಇಲ್ಲಿಯೇ ಹೇಗೆ ನಾವು ಇಷ್ಟು ಅಂದ್ರೆ ಇನ್ನು ಭೌತಿಕ ಅಂದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈ ಮರ ಹೇಗಿರ್ಬೋದು ಅನ್ನುವಂಥದ್ದನ್ನು ನಾವು ಊಹಿಸ್ಲಿಕ್ಕೂ ಸಹಿತ ನಮ್ಮ ಹತ್ರ ಆಗೋದಿಲ್ಲ. ಅದರಿಂದ ಭಗವಂತ ಏನ್ ಹೇಳ್ತಾನೆ ಅಂದ್ರೆ ಇಲ್ಲಿ ಜೀವಿ ಈ ಮರದಲ್ಲಿ ದೃಢವಾಗಿ ಬೇರುಗಳನ್ನ ಬಿಟ್ಟು ಅಂಟುಕೊಂಡಿರ್ತಾನೆ ಈ ಮರಕ್ಕೆ. ಅದರಿಂದ ಅವನೇನ್ ಮಾಡಬೇಕು? ಹಾಗಿದ್ರೆ ಈ ಭೌತಿಕ ಪ್ರಪಂಚದಿಂದ ಹೊರಗೆ ಬರ್ಬೇಕಂದ್ರೆ ಅವನೇನ್ ಮಾಡ್ಬೇಕು? ಅದಕ್ಕೆ ಇಲ್ಲಿ ಹೇಳ್ತಾನೆ, ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾರ್ದಿನ್ ನಜ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಅತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿವೆ. ಸೊ ಈ ಮರ ಎಷ್ಟು ಇದಾಗಿರತ್ತೆ ಅಂದ್ರೆ ಈ ನಾವು ನುಗುಲು ಈ ನೂಲಿರತ್ತಲ್ಲ, ನೂಲು ಅದೇನಾದ್ರೂ ಗಂಟಾಗ್ಬಿಟ್ರೆ ನಮ್ಮ ಹತ್ರ ಬಿಡಿಸ್ಲಿಕ್ಕೆ ಆಗತ್ತ ಅದನ್ನ?
ಜಟಿಲವಾದ ಗಂಟಾದ್ರೆ ಅದು ನೂಲನ್ನ ಬಿಡಿಸ್ಲಿಕ್ಕೆ ಆಗತ್ತೆ, ನಾವು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದ್ರೆ ಏನಾಗತ್ತೆ, ಗಂಟಾಗ್ಬಿಟ್ಟು ಅದು ಬಿಡಿಸ್ಲಿಕ್ಕೆ ಆಗದೆ ನಾವೇನ್ ಮಾಡ್ತೇವೆ, ಅದನ್ನ ಏನ್ ಮಾಡ್ತೇವೆ, ನೂಲನ್ನ ಆ ತರ ಹಾ ಜಾಸ್ತಿ ಗಂಟೆ ಆಗ್ತದೆ ಅಂದ್ಬಿಟ್ಟು ಪ್ರಯತ್ನಿಸುವ, ಅದನ್ನ ಕಟ್ ಮಾಡಿ ಬಿಸಾಕ್ತೇವೆ ಅಲ್ವಾ. ಈಗ ಬಿಡಿಸ್ಲಿಕ್ಕೆ ಆಗದಿರುವಂತಹ ಗಂಟನ್ನ ನಾವೇನ್ ಮಾಡ್ತೇವೆ, ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅದು ಅಲ್ವಾ, ಅದನ್ನ ಏನ್ ಮಾಡ್ತೇವೆ, ಕಟ್ ಮಾಡಿ ಬಿಸಾಕ್ತೇವೆ. ಅದೇ ರೀತಿಯಾಗಿ ನಾವು ಈ ಮರದಿಂದ ಬಿಡಿಸ್ಕೊಳ್ಳೋದು ಹೇಗೆ, ಈ ಮರವನ್ನ ಅಸಂಗ ಶಸ್ತ್ರೇಣ ಅಂದ್ರೆ ನಿರಾಸಕ್ತಿ ಎಂಬ ಶಸ್ತ್ರದಿಂದ, ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಯಾವುದಕ್ಕೂ ನಾವು ಹೆಚ್ಚು ಅಂಟಿಕೊಳ್ಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಮರಕ್ಕೆ ನಾವು ಅಂಟಿಕೊಂಡ್ರೆ ನಾವು ಇಲ್ಲೇ ಇರಬೇಕಾಗತ್ತೆ. ಆದ್ರೆ ಆ ಮರ ಅನ್ನುವಂತಹದ್ದು ಅಂದ್ರೆ ಅಷ್ಟು ದೃಢವಾಗಿರುವಂತಹ ಮರ, ಅದರಿಂದ ನಾವು ಬಿಡುಗಡೆ ಹೊಂದಬೇಕಂದ್ರೆ ಈ ಮರಕ್ಕೆ ಏನ್ ಹೇಳ್ತಾ ಇದ್ದಾನೆ, ಅಂತ್ಯ ಇಲ್ಲ, ಆದಿ ಇಲ್ಲ, ಅಥವಾ ಅಸ್ಥಿವಾರಗಳನ್ನ ಈ ಜೀವಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಆ ಮರ ಆ ರೀತಿಯಾಗಿಯೇ ಇರುವಂತಹದ್ದು. ಇದೊಂದು ಭ್ರಮೆಯ ಮರ. ಅನಾಸಕ್ತಿಯ ಶಾಸ್ತ್ರದಿಂದ ಅಂದ್ರೆ ಯಾವುದೇ ರೀತಿಯಾದ ಆಸಕ್ತಿಯನ್ನು ನಾವು ಬೆಳೆಸ್ಕೊಳ್ಬಾರದು ಐಹಿಕ ಪ್ರಪಂಚದ ವಿಷಯಗಳಿಗೆ. ಇಲ್ಲಿ ನಾವು ಆಸಕ್ತಿಯನ್ನು ಬೆಳೆಸ್ಕೊಂಡಾಗ ಏನಾಗುತ್ತೆ, ನಾವು ಇನ್ನೂ ಹೆಣ್ಣು ಅದರ ಬಂಧನದಲ್ಲಿಯೇ ಇರ್ತೇವೆ. ನಮಗೆ ಈ ನಮ್ಮ ಶಾಶ್ವತವಾದಂತಹ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಆವಾಗ. ಅದರಿಂದ ಅಸಂಗ ಶಸ್ತ್ರೇಣ, ನಿರಾಸಕ್ತಿಯೇ ಇದಕ್ಕೆ, ಉದಾಸೀನವೇ ಮದ್ದು ಅಂತ ಹೇಳ್ತೀವಲ್ಲ ಯಾವಾಗಲೂ ಕನ್ನಡದಲ್ಲಿ. ಉದಾಸೀನ ಅಂದ್ರೆ ಏನು, ಅನಾಸಕ್ತಿ. ಯಾವುದಕ್ಕೆ ಅನಾಸಕ್ತಿ, ಇಂದ್ರಿಯ ತೃಪ್ತಿಯ ಬಯಕೆಗಳಿಗೆ, ಕರ್ಮ ಫಲಗಳಿಗೆ, ಸೆನ್ಸ್ ಗ್ರಾಟಿಫಿಕೇಶನ್. ಅದರಿಂದ ಮನಸ್ಸನ್ನ ಪೂರ್ತಿ ಭಗವಂತನಲ್ಲಿ ಇಡುವುದರಿಂದ ನಾವು ನಿರಾಸಕ್ತಿಯನ್ನ ಐಹಿಕ ಭೌತಿಕ ಈ ಮಟೀರಿಯಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದರ ಕುರಿತಾಗಿ, ಮಟೀರಿಯಲಿಸ್ಟಿಕ್ ಅಂತ ನಾವು ಎಷ್ಟೋ ಸಲ ಹೇಳ್ತಾ ಇರ್ತೇವೆ. ಆದ್ರೆ ಜೀವಿಗೆ ಅದರಿಂದ ಹೊರಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನಾವು ಈ ಭಗವದ್ಗೀತೆಯನ್ನ ಕೇಳಿದ್ವಿ, ಅರ್ಥ ಮಾಡ್ಕೊಂಡ್ವಿ, ನಮ್ಗೆ ಈ ತರ ಇದೆ, ನಮ್ಗೊಂದು ಸಹಾಯ ಮಾಡತ್ತೆ ಅದೀಗ. ಓಕೆ, ನಾನು ದೃಢಚಿತ್ತನಾಗಬೇಕು. ಯಾಕೆಂದ್ರೆ ಈ ಮನಸ್ಸು ಅನ್ನುವಂತಹದ್ದು ಏನಿದೆ ಯಾವಾಗಲೂ ಚಿಂತನೆಯಲ್ಲೇ ಇರುವಂತಹದ್ದು, ಒಂದಲ್ಲ ಒಂದು ರೀತಿ ಚಂಚಲವಾದ ಮನಸ್ಸು. ಚಂಚಲ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢ. ಈ ಮನಸ್ಸು ಅಷ್ಟು ಚಂಚಲವಾದದ್ದು, ಗಾಳಿಯನ್ನಾದರೂ ನಿಗ್ರಹಿಸಬಹುದು. ಅಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸದುಷ್ಕರಂ. ಅರ್ಜುನನೇ ಹೇಳ್ತಾನೆ, ಗಾಳಿಯನ್ನಾದರೂ ನಿಗ್ರಹಿಸಬಹುದಾದ್ರೆ ಈ ಚಂಚಲವಾದ ಮನಸ್ಸನ್ನು ನಿಗ್ರಹಿಸೋದು ಕಷ್ಟ. ಆದರೆ ಅದಕ್ಕೆ ಉತ್ತರ ಭಗವಂತ ಕೊಡ್ತಾನೆ, ಅಭ್ಯಾಸೇನ ಕೌಂತೆಯ, ಅಂದ್ರೆ ಯುಕ್ತ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ನಾವು ಮನಸ್ಸನ್ನ ನಿಗ್ರಹಿಸಬಹುದು ಅಂತ. ಈ ಅಸಂಗ ಶಸ್ತ್ರ ಅನ್ನುವಂತಹದ್ದು ಏನಂದ್ರೆ ಅದು ಒಂದು ರೀತಿಯಾದಂತಹ ಸರಿಯಾದ ವೈರಾಗ್ಯ. ಭೌತಿಕ ಪ್ರಪಂಚದಲ್ಲಿ ನಾವು ಬೆಳೆಸ್ಕೊಳ್ಬೇಕು, ಅನಾಸಕ್ತಿ ಇರಬೇಕು ಅದಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಸೊ ಆ ರೀತಿಯಾಗಿ ಮಾಡ್ಕೊಂಡ್ಮೇಲೆ ನಾವು ಎಲ್ಲಿ ಹೋಗ್ಬೇಕು, ಅವನು ಹೇಳ್ತಾನೆ, ಎಲ್ಲಿ ಹೋದರೆ ಮತ್ತೆ ಹಿಂತಿರುಗೋದಿಲ್ಲವೋ ಅಂತಹ ಸ್ಥಳಕ್ಕೆ ಹೋಗ್ಬೇಕು. ಅಂತಹ ಯಾವುದಾದ್ರೂ ಒಂದು ಧಾಮ, ಈ ಏನೋ ವೃಂದಾವನದಂತಹ ಧಾಮ, ಅಲ್ಲಿಗೆ ಹೋಗಿ ಭಗವಂತನಿಗೆ ಶರಣಾಗತರಾಗಿ ಭಗವಂತನ ಸೇವೆಯನ್ನು ಮಾಡಿಕೊಂಡು ಮತ್ತೆ ವಾಪಸ್ ಹಿಂತಿರುಗುದು, ಅಂತಹ ಜಾಗಕ್ಕೆ ನಾವು ಹೋಗ್ಬೇಕು ಅನ್ನೋದನ್ನ ಹೇಳ್ತಾನೆ. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಭಗವಂತನಿಂದಲೇ ಎಲ್ಲವೂ ಪ್ರಾರಂಭವಾಯಿತು. ಸೊ ಭಗವಂತನಿಂದಲೇ ಎಲ್ಲವೂ ವಿಸ್ತಾರಗೊಂಡಿದೆ. ಸೊ ಪ್ರತಿಯೊಂದಕ್ಕೂ ಕಾರಣ ಅವನೇ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬಹುದು. ಸೊ ಹಾಗೆ ಈ ಭೌತಿಕ ಪ್ರಪಂಚದಿಂದ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋದ್ರೆ ಅವನು ಇಲ್ಲಿ ಹೇಳ್ತಾನೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಹರೇ ಕೃಷ್ಣ. ಯಾರು ಈ ಮರವನ್ನ ಕಡಿದು ಭೌತಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ತಾರೆ, ಅವನ ಆಧ್ಯಾತ್ಮಿಕ ಪ್ರಪಂಚ ಸ್ವಯಂ ಪ್ರಭೆಯಿಂದ ಬೆಳಗತ್ತೆ.
ಸೊ ಎಲ್ಲದಕ್ಕೂ ಮೂಲ ಪ್ರಭೆ ಕೃಷ್ಣ. ಗೋಲೋಕ ವೃಂದಾವನದಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವನು ತನ್ನ ಮೂಲ ರೂಪದಲ್ಲಿ ಇರುವಂತವನು. ಸೊ ಅವನಿಂದ ಅಂದ್ರೆ ಮೂಲ ಅವನು, ಬೆಳಕಿನ ಮೂಲ ಅವನು. ಅದರಿಂದ ಅಲ್ಲಿಂದ ಬರುವಂತಹ ಬೆಳಕು ಇಡೀ ವೈಕುಂಠ ಲೋಕಗಳನ್ನ ಸ್ವಯಂ ಪ್ರಭೆಯಿಂದ ಬೆಳಗಿಸುತ್ತೆ. ಸೊ ಅವಕ್ಕೆ ನಮ್ಮ ಭೌತಿಕ ಪ್ರಪಂಚದಲ್ಲಿ ಸ್ವಯಂ ಪ್ರಭೆ ಇರುವಂತಹ ಆ ಯಾರು ಯಾರು ಹೊಂದಿರ್ತಾರೆ ಸ್ವಯಂ ಪ್ರಭೆಯನ್ನ ಭೌತಿಕ ಪ್ರಪಂಚದಲ್ಲಿ? ಸೂರ್ಯ. ಸೂರ್ಯ. ಸೊ ಸೂರ್ಯನ ಬೆಳಕು ಸಹಿತ ಆಧ್ಯಾತ್ಮಿಕ ಪ್ರಪಂಚದಿಂದ ಬರುವಂತಹದ್ದು. ಅದರಿಂದ ಆದರೆ ಭೌತಿಕ ಪ್ರಪಂಚದಲ್ಲಿ ನಮಗೆ ಸೂರ್ಯನೇ ಎಲ್ಲವನ್ನು, ಅವನೇ ಬೆಳಕಿನ ತೇಜೋಪುಂಜ ಅಥವಾ ಬೆಳಕಿನ ರಾಶಿ ಅಂತ ನಾವು ಅವನನ್ನು ನೋಡ್ತೇವೆ. ಆದರೆ ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಸ್ವಯಂ ಪ್ರಭೆ ಇದೆ, ಸ್ವಂತವಾಗಿ ಬೆಳಗುತ್ತವೆ ಅವು. ಆ ಬೆಳಕಿನ ರಾಶಿಯೇ ಬ್ರಹ್ಮನ್, ಭಗವಂತನ ನಿರಾಕಾರ ರೂಪ. ಆ ನಮ್ಗೆ ಅಂದ್ರೆ ಈ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ಮಧ್ಯೆ ಇರುವಂತಹ ಈ ಭಗವಂತನ ನಿರಾಕಾರ ರೂಪ, ಅದು ಬರುವಂತಹದ್ದು ವೈಕುಂಠ ಲೋಕದ ಪ್ರಭೆಯಿಂದ. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಕೃತಕ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಥವಾ ವಿದ್ಯುತ್ ಶಕ್ತಿಗಳೆಲ್ಲ ನಮಗೆ ಅರ್ಥವಾಗೋಗಿ ಹೇಳ್ತಾರೆ ಇಲ್ಲಿ. ಆದರೆ ಅಲ್ಲಿ ಯಾರು ಹೋಗ್ತಾರೆ, ಆ ಭಗವಂತನ ಧಾಮಕ್ಕೆ ಯಾರು ಹೋಗ್ತಾರೆ, ಅವರು ಅಲ್ಲಿಂದ ಮತ್ತೆ ಹಿಂತಿರುಗುವುದಿಲ್ಲ, ಈ ಜಗತ್ತಿಗೆ ಬರುವುದೇ ಇಲ್ಲ ಅಂತ ಹೇಳ್ತಾನೆ. ಅದರಿಂದ ನಾವು ನಮ್ಮ ನಿಜವಾದ ಮನೆ ಯಾವುದು, ನಾವೆಲ್ಲ ಎಲ್ಲಿಂದ ಬಂದವರು? ಭಗವಂತನಿಂದಲೇ. ಈಗ ಅದನ್ನು ಹೇಳ್ತಾನೆ, ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ. ನೆಕ್ಸ್ಟ್ ಹೇಳ್ತಾನೆ. ಸೊ ಇದು ಭಗವಂತನ, ಇಲ್ಲಿ ನೋಡಬಹುದು ಭಗವಂತನ ವೈಕುಂಠ ಲೋಕಗಳು. ಇದು ನಮ್ಮ ಆಧ್ಯಾತ್ಮಿಕ ಲೋಕ, ಭೌತಿಕ ಲೋಕ. ಈ 14 ಲೋಕಗಳು, ಆಮೇಲೆ ಇದೆಲ್ಲ ಆವರಿಸಿಕೊಂಡಿರುವಂತಹದ್ದು. ಅದಾದ್ಮೇಲೆ ಬ್ರಹ್ಮಜ್ಯೋತಿ, ಈ ಬ್ರಹ್ಮಜ್ಯೋತಿ ಬರುತ್ತೆ ವೈಕುಂಠ ಲೋಕಗಳ ಈ ಭೌತಿಕ ಪ್ರಪಂಚವನ್ನು ದಾಟಿದ ಮೇಲೆ. ಅದು ಬ್ರಹ್ಮಜ್ಯೋತಿ ಅಂದ್ರೆ ಈ ವೈಕುಂಠ ಲೋಕಗಳಿಂದ ಬರುವಂತಹ ಬೆಳಕಿನ ರಾಶಿ, ಅದು ಭಗವಂತನ ನಿರಾಕಾರ ರೂಪ. ಸೊ ಅದಾದ್ಮೇಲೆ ವೈಕುಂಠ ಲೋಕಗಳಿದೆ. ಆ ವೈಕುಂಠ ಲೋಕಗಳಲ್ಲಿ ಪ್ರತಿಯೊಂದು ಲೋಕಗಳಲ್ಲಿಯೂ ಕೃಷ್ಣ ಅವನ ತನ್ನದೇ ಆದ ಒಂದು ವಿಸ್ತರಣೆಯಲ್ಲಿ ಅವನು ಇರ್ತಾನೆ. ಬೇರೆ ಬೇರೆ ನಾರಾಯಣನಾಗಿ ಅಥವಾ ಏನೋ ಅವನ ಎಲ್ಲ ಲೋಕಗಳಲ್ಲಿಯೂ ಅವನ ವಿಸ್ತರಣೆಗಳಿರುತ್ತೆ ಅಲ್ಲಿ. ಸೊ ಅದು ಸ್ವಯಂ ಪ್ರಭೆಯಿಂದ ಬೆಳಗ್ತಾ ಇರುವಂತಹದ್ದು. ಅಯ್ಯೋ. ಹರೇ ಕೃಷ್ಣ. ಎಲ್ಲರೂ ಬರ್ತಾರೆ ಪ್ರಭುಜಿ, ಈಗ ಬರ್ತಾರೆ. ಒಂದು 2 ನಿಮಿಷ ಲ್ಯಾಪ್ಟಾಪ್ ಸ್ಕಿಪ್ ಆಗಿದೆ, ಅದಕ್ಕೆ ಬರ್ತಾರೆ ಪ್ರಭುಜಿ. ಹರೇ ಕೃಷ್ಣ.
ದಯವಿಟ್ಟು ನನಗೆ ಅದು ಲ್ಯಾಪ್ಟಾಪ್ದು ಬ್ಯಾಟ್ರಿ ಡ್ರೈ ಆಗಿತ್ತು, ಪವರ್ ಆನ್ ಮಾಡಿರಲಿಲ್ಲ, ಅದಕ್ಕೆ ಸಮಸ್ಯೆ ಆಯ್ತು. ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಹಾ ಪ್ರಭುಜಿ, ಕೇಳ್ತದೆ ಪ್ರಭುಜಿ, ಕೇಳ್ತದೆ ಪ್ರಭುಜಿ. ಓಕೆ, ನನಗೆ ಹೋಸ್ಟ್ ಮಾಡಿ ಪ್ರಭುಜಿ. ರಾಜು 90 ಪ್ರಭುಜಿ. ಹೋಸ್ಟ್ ಮಾಡಿ ಪ್ರಭುಜಿ ನನಗೆ. ಓಕೆ, ಧನ್ಯವಾದಗಳು. ಓಕೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ಸೊ ಇದು ಭೌತಿಕ ಮತ್ತೆ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ 15.6ರಿಂದ 15.11ರಲ್ಲಿ ಅವನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮಮೇವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷ್ಟ್ಯಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುದಾಗಿ ಕಷ್ಟಪಡುತ್ತಾರೆ. ಸೊ ಈ ಜೀವಿಗಳು ಯಾರು? ಭಗವಂತ ಹೇಳ್ತಾನೆ, ಜೀವಿಗಳು ಯಾರು? ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ, ಅಂದ್ರೆ ಜೀವಿಗಳು ನನ್ನ ನಿತ್ಯವಾದ ಅಂದ್ರೇನು? ಯಾವುದನ್ನ ನಾವು ನಿತ್ಯ ಅಂತ ಹೇಳ್ತೇವೆ, ಯಾವುದು ಶಾಶ್ವತವೋ ಅದು ನಿತ್ಯ, ಯಾವುದು ಅಶಾಶ್ವತವೋ ಅದು ಮಿಥ್ಯ. ಸೊ ಈ ಭೌತಿಕ ಲೋಕ ಅನ್ನುವಂತಹದ್ದು ಅಶಾಶ್ವತವಾದ, ಇಲ್ಲಿ ನಮ್ಗೆ ಪರ್ಮನೆಂಟ್ ಆಗಿ ನಾವು ಇರುವಂತಹದ್ದಲ್ಲ. ನಾವು ಹೋಗ್ಬೇಕಾದದ್ದು ಎಲ್ಲಿಗೆ? ನಾವು ಎಲ್ಲಿಂದ ಬಂದಿದ್ದು ಹಾಗಿದ್ರೆ? ಅದನ್ನ ಈ ಶ್ಲೋಕದಲ್ಲಿ ಅವನು ಹೇಳ್ತಾ ಇದ್ದಾನೆ. ಮಮೇವಾಂಶೋ ಜೀವಲೋಕೆ, ಜೀವಿಗಳೆಲ್ಲ ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಅವಂದ್ರೆ ನಿತ್ಯವಾದ ಶಾಶ್ವತವಾದಂತು. ಆ ಜೀವಿಗಳು ಹಾಗೇ ಇರ್ತವೆ. ಆ ಜೀವಿಗಳಿಗೆ ಕೊನೆ ಅನ್ನುವಂಥದ್ದಿಲ್ಲ. ಭಗವಂತನಿಂದ ಸೃಷ್ಟಿಯಾದಂತಹ ಈ ಜೀವಿಗಳೆಲ್ಲ ಅವಂದ ಪ್ರತ್ಯೇಕಗೊಂಡಂತಹ ವಿಭಿನ್ನಾಂಶಗಳು. ಮತ್ತು ಬದ್ಧ ಜೀವನದಿಂದಾಗಿ ಅವರು, ಬದ್ಧ ಜೀವನ ಅಂದ್ರೆ ಈ ಬದ್ಧತೆಯ ಬಗ್ಗೆ ನಾನು ಹೇಳಿದ್ದೇನೆ. ಬದ್ಧತೆ ಅಂದ್ರೆ ಸ್ವಾತಂತ್ರ್ಯವಿಲ್ಲದ ಅಥವಾ ಬಂಧನಕ್ಕೆ ಒಳಗಾದಂಥದ್ದು ಬದ್ಧತೆ, ಬಂಧನಕ್ಕೆ ಒಳಗಾಗುವಂಥದ್ದು. ಈಗ ಬಾಂಡೆಡ್ ಲೇಬರ್ಸ್. ನಾವು ಯಾವುದೋ ಒಂದು ಕಂಪನಿಗೆ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಅಲ್ಲಿ ವಿ ಹ್ಯಾವ್ ಅನ್ ಅಗ್ರಿಮೆಂಟ್ ಅಲ್ವಾ? ಅಲ್ಲಿ ಬಾಂಡ್ ಸೈನ್ ಆಗಂದ್ರೆ, ಬಾಂಡ್ ಅಂದ್ರೆ ಬಾಂಡ್ ಪೇಪರ್ ಸೈನ್ ಆಗದೆ ಇದ್ರೂ ನಾವು ಲೀಗಲ್ ಒಂದು ಡಾಕ್ಯುಮೆಂಟ್ ಸೈನ್ ಮಾಡಿರ್ತೀವಿ ಅಲ್ಲಿ. ಸೊ ಅದರಿಂದ ಈ ಬದ್ಧ ಜೀವನದಿಂದಾಗಿ ಈ ಭೌತಿಕ ಪ್ರಪಂಚಕ್ಕೆ ಯಾವಾಗ ಜೀವಿಯ ಸಂಪರ್ಕ ಆಗತ್ತೆ ಆಗ ಅವನು ಬಂಧನಕ್ಕೆ ಒಳಗಾಗ್ತಾನೆ. ಸೊ ಆ ಬಂಧನದಿಂದ ಅವನಿಗೆ ಏನ್ ಹೇಳ್ತಾನೆ? ಈ ಮನಸ್ಸು ಮತ್ತೆ 6 ಇಂದ್ರಿಯಗಳ ಜೊತೆಗೆ ಬಹುವಾಗಿ ಕಷ್ಟಪಡ್ತಾನೆ. ಸೊ ಮನಸ್ಸು ಮತ್ತೆ 6 ಇಂದ್ರಿಯಗಳು, ಈ ಮನಸ್ಸು ಮತ್ತು 6 ಇಂದ್ರಿಯಗಳ ಜೊತೆಗೆ, ಯಾಕೆಂದ್ರೆ ಇವು ಇಂದ್ರಿಯಗಳು ತೃಪ್ತಿಯನ್ನ ಬಯಸುತ್ತೆ. ಸೊ ಮನಸ್ಸು ಸಹಿತ ಆ ಇಂದ್ರಿಯ ತೃಪ್ತಿಯ ಹಿಂದೆ ಚಂಚಲವಾಗಿರುತ್ತೆ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ಆದರೆ ಯಾವಾಗ ನಾವು ಇದರಿಂದ ಹೊರಗೆ ಬರಬೇಕು, ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ಅವನು ಹೇಳಿರ್ತಾನೆ. ಅಷ್ಟೇ ಅಲ್ಲ, ಈ ಶ್ಲೋಕ ನೋಡಿ ಇನ್ನು ಹೇಗಿದೆ ಅಂದ್ರೆ, ನಮ್ಮ ಜೀವನವನ್ನು ನಾವು ಯಾವ ರೀತಿ ಇಟ್ಕೋಬೇಕು, ಅಥವಾ ನಾವು ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋದಾಗ ಯಾವ ರೀತಿಯ ಗುಣಲಕ್ಷಣಗಳನ್ನು ನಾವು ಪಡಿತೇವೆ ಇಲ್ಲಿ ಹೇಳ್ತಾ ಇದ್ದಾನೆ. ಶರೀರಂ ಯದವಾಪ್ನೋತಿ ಯಚ್ಛಾ ಪ್ರಕ್ರಾಮತೀಶ್ವರಃ ಗ್ರಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಹರೇ ಕೃಷ್ಣ. ಈಗ ನಾವು ಬಟ್ಟೆ ಚೇಂಜ್ ಮಾಡಿದ ಹಾಗೆ ಜೀವಿ ಶರೀರ ಚೇಂಜ್ ಮಾಡಬೇಕಾಗತ್ತೆ. ಈ ಶರೀರ ಅನ್ನುವಂಥದ್ದು ಶಾಶ್ವತವಲ್ಲ. ಸ್ವಲ್ಪ ಕಾಲಾವಧಿಗೆ ಅವನಿಗೆ ಒಂದು ಶರೀರ ಸಿಕ್ಕಿರತ್ತೆ, ಅವನ ಕರ್ಮ ಫಲಗಳ ಅನುಸಾರವಾಗಿ ಇನ್ನೊಂದು ಶರೀರ ಸಿಗತ್ತೆ. ಸೊ ಇಲ್ಲಿ ಒಂದು ಗಾಳಿ ಹೂದೋಟದಲ್ಲಿ ಬೀಸಿದಾಗ ನಮಗೆ ಏನನ್ನ ಕೊಡತ್ತೆ?
ಸುಗಂಧವನ್ನ ಕೊಡುತ್ತೆ. ಅದೇ ಗಾಳಿ ಒಂದು ಮೋರಿಯ ಪಕ್ಕದಲ್ಲಿ, ಬೆಂಗಳೂರಲ್ಲಿ BBMP ಮೋರಿ ಅಂತ ಹೇಳ್ಬೋದು, ಅದರ ಪಕ್ಕದಲ್ಲೇ ಬೀಸಿದಾಗ ದುರ್ಗಂಧವನ್ನ ಕೊಡುತ್ತೆ. ಅದೇ ರೀತಿಯಾಗಿ ನಾವು ಈಗ ಸುಗಂಧವನ್ನ ತೆಗೆದುಕೊಂಡು ಹೋಗ್ಬೇಕು, ದುರ್ಗಂಧವನ್ನ ತೆಗೆದುಕೊಂಡು ಹೋಗ್ಬೇಕು. ನಾವು ಇನ್ನೊಂದು ಜನ್ಮ ಅಂತ ಹೋಗುವಾಗ ಈ ಶರೀರ ಬಿಟ್ಟ ಮೇಲೆ ಸುಗಂಧವನ್ನ ತೆಗೆದುಕೊಂಡು ಹೋಗ್ಬೇಕು ಅಲ್ವಾ? ಆದ್ರೆ ಕರ್ಮ ಫಲಗಳು ಸುಗಂಧನ ದುರ್ಗಂಧನ? ಫಲಾಪೇಕ್ಷಿತ ಕರ್ಮಗಳನ್ನ ಮಾಡಿ ಕರ್ಮ ಫಲಗಳನ್ನ ಅನುಭವಿಸಿದ್ರೆ ನಮಗೆ ಅದು ರಜೋಗುಣ ತಮೋಗುಣದಲ್ಲಿದ್ದಾಗ ಅವೆಲ್ಲ ನಮಗೆ ದುಃಖಗಳನ್ನೇ ಉಂಟು ಮಾಡುವಂತಹದ್ದು. ಆದ್ರಿಂದ ಅವೆಲ್ಲ ಸುಗಂಧ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ಭಗವಂತ ಹೇಳ್ತಾ ಇದ್ದ, ನಾವು ಯಾವ ವಿವಿಧ ಅಂದ್ರೆ ಕಲ್ಪನೆಗಳನ್ನ, ನಮ್ಮ ಕಲ್ಪನೆಗಳೂ ಸಹಿತ ನಮ್ಮ ಜೊತೆ ಹೋಗತ್ತೆ ಮುಂದಿನ ಜನ್ಮಕ್ಕೆ. ಅದರಿಂದ ನಾವು ಭಕ್ತಿಯಲ್ಲಿದ್ರೆ ಸ್ವಲ್ಪವೇ ಸ್ವಲ್ಪ ಭಕ್ತಿಯೂ ಮಾಡಿದ್ರು ಅದು ನಮ್ಮನ್ನು ಮಹಾಭಯದಿಂದ ಕಾಪಾಡುತ್ತೆ ಅನ್ನೋದನ್ನ ಅಲ್ಪಮಪ್ಯಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಸ್ವಲ್ಪ ಭಕ್ತಿ ಮಾಡಿದ್ರು ಅದು ನಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ. ಅದರಿಂದ ಆ ರೀತಿಯಾಗಿ ಭಕ್ತಿಯನ್ನ ಮಾಡಿಕೊಂಡು ನಾವು ಸ್ವಲ್ಪನೇ ಭಕ್ತಿಯನ್ನ ಮಾಡ್ಕೊಂಡು ಹೋದ್ರೂ ಮುಂದಿನ ಜನ್ಮದಲ್ಲಿ ಇನ್ನೊಂದು ಶರೀರದಲ್ಲಿ ಅಟ್ಲೀಸ್ಟ್ ನಮಗೆ ಮಾನವ ಶರೀರವನ್ನ ಕೊಟ್ಟು ಇನ್ನೂ ಹೆಚ್ಚಿನ ಭಕ್ತಿ ಮಾಡುವ ಅವಕಾಶವನ್ನ ಕೊಡ್ತಾನೆ. ಆದರೆ ನಾವು ದುರ್ಗಂಧದ ಜೊತೆಗೆ ಹೋದರೆ ನಾವು ಖಂಡಿತವಾಗಿಯೂ ಮನುಷ್ಯ ಶರೀರ ಅಂತೂ ಖಂಡಿತವಾಗಿಯೂ ಪಡೆಯೋದಿಲ್ಲ. ನಾವು ಪ್ರಾಣಿ ವರ್ಗದಲ್ಲಿ ಅಥವಾ ಏನೋ ಅವನು ಹೇಳಿದಾನಲ್ಲ, ಯಾವುದಾದ್ರೂ ರೀತಿಯ ಪ್ರಾಣಿವನ್ನು ಒಮ್ಮೆ ನಾವು ಮತ್ತೆ ಪ್ರಾಣಿ ವರ್ಗಕ್ಕೆ ಹೋದರೆ ನಾವು ಮತ್ತೆ ವಿಕಾಸನ ಪ್ರಕ್ರಿಯೆಯಲ್ಲಿ ಬರಬೇಕಾಗತ್ತೆ. ಯಾಕೆಂದ್ರೆ ನಾವು 84 ಲಕ್ಷ ಆ ಎಲ್ಲ ವಿಕಾಸನ ಪ್ರಕ್ರಿಯೆಯನ್ನು ಹೊಂದಿ ಈಗ ಮನುಷ್ಯ ಶರೀರವನ್ನ ಪಡೆದಿರ್ತೇವೆ. ಆದರೆ ಈ ಮನುಷ್ಯ ಶರೀರವನ್ನ ಪಡೆದು ನಾವು ಮತ್ತು ಪ್ರಾಣಿಯ ತರ ವರ್ತಿಸಿದರೆ ಏನಾಗತ್ತೆ? ನಾವು ಮತ್ತೆ ಪ್ರಾಣಿಯೇ ಆಗ್ಬೇಕಾಗತ್ತೆ. ಅದರಿಂದ ಮನುಷ್ಯ ಅನ್ನುವಂಥವನು ಬರೀ ಆಹಾರ ನಿದ್ರಾ ಭಯ ಮೈಥುನಕ್ಕೆ ಸೀಮಿತವಾಗಿಲ್ಲ. ಅವನು ಇಲ್ಲಿ ಜ್ಞಾನಮಯ ಕೋಶ, ಅನ್ನಮಯ ಕೋಶದಿಂದ ಹೊರಗೆ ಬಂದು ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆಮೇಲೆ ಆನಂದಮಯ ಕೋಶ, ಈ ರೀತಿಯಾಗಿ ಅವನ ಮೇಲೆ ಹೋಗ್ಬೇಕಾಗತ್ತೆ. ಅವನು ತನ್ನನ್ನು ತಾನು ಆ ರೀತಿಯಾಗಿ ವಿಸ್ತರಣೆ ಮಾಡ್ಕೊಳ್ಬೇಕು. ಅದು ಹೇಗೆ ಸಾಧ್ಯ? ನಮ್ಮಲ್ಲಿರುವಂತಹ ಕಾನ್ಷಿಯಸ್ನೆಸ್. ಅದಕ್ಕಾಗಿ ನಾವು ಈ ಕೃಷ್ಣ ಪ್ರಜ್ಞೆ ಅಂತ ಭಗವಂತನಲ್ಲಿ ನಮ್ಮ ಕಾನ್ಷಿಯಸ್ನೆಸ್ ನಾವು ಇಟ್ಟಾಗ ಅಥವಾ ನಾವು ಯಾವಾಗಲೂ ಹರಿನಾಮ ಸ್ಮರಣೆಯನ್ನು ಮಾಡಿದಾಗ ಇದು ಸಾಧ್ಯ. ಸೊ ಆಗ ಏನಾಗತ್ತೆ ಅಂದ್ರೆ ಮನುಷ್ಯನಿಗೆ ತಾನೇ ಒಳಗಡೆಯಿಂದ ಆ ಒಂದು ಮಾರ್ಪಾಡುಗಳಾಗತ್ತಲ್ಲ, ಅದು ಅವನಿಗೆ ಅನುಭವಕ್ಕೆ ಬರುತ್ತೆ. ಯಾವಾಗ ಅವನು ಈ ಐಹಿಕ ವಿಷಯಗಳ ಗೈಗೆ ತಾನೇ ವಿರುಕ್ತಿ ಅಂದ್ರೆ ಏನೋ ವೈರಾಗ್ಯವನ್ನ ಹೊಂದಲಿಕ್ಕೆ ಅನುಭವಿಸ್ತಾ ಅಂದ್ರೆ ಅದನ್ನ ಫೀಲ್ ಮಾಡ್ಕೊಳ್ತಾನೆ ಭಕ್ತಿಯನ್ನ ಮಾಡ್ತಾ ಹೋದಾಗ ಅಂತ. ಸೊ ಅದರಿಂದ ಭಕ್ತಿಯಲ್ಲಿ ನಾವು ಇರಬೇಕು ಯಾವಾಗಲೂ. ಯಾಗ ನಾವು ಸುಗಂಧವನ್ನು ತೆಗೆದುಕೊಂಡು ಹೋಗಬಹುದು. ಇನ್ನೊಂದು ಜನ್ಮ ಅಂತ ಇದ್ದಲ್ಲ ಅಂತಲ್ಲ, ಆದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಹರಿನಾಮ ಸ್ಮರಣೆಯನ್ನ ಮಾಡಿಕೊಂಡು ಹರಿಯನ್ನೇ ನೆನೆಸ್ಕೊಂಡು ಶರೀರವನ್ನ ತ್ಯಾಗ ಮಾಡಿದರೆ ಏನಾಗತ್ತೆ ನಮಗೆ? ಅಂತ್ಯಕಾಲೇಚ ಮಾಮೇವ ಸ್ಮರನ್ ಮುಕ್ತ ಕಲೇವರ ಯಹ ಪ್ರಯಾತಿ ಸಮದ್ಭಾವ ತಸ್ಯ ನಾತ್ಯ. ಅಂದ್ರೆ ಅವನು ಹೇಳ್ತಾನೆ, ಯಾರು ನನ್ನನ್ನ ಅಂದ್ರೆ ನೆನಪಿಸ್ಕೊಳ್ತಾರೆ ಸಾಯುವಾಗ ಅವರು ಖಂಡಿತವಾಗಿಯೂ ನನ್ನ ಗುಣಗಳನ್ನು ಹೊಂದ್ತಾರೆ. ಅಂದ್ರೆ ಅವರು ಭೌತಿಕ ಪ್ರಪಂಚವನ್ನ ಬಿಟ್ಟು, ಆದರೆ ಅಷ್ಟು ಸುಲಭವಾಗಿ ಹರಿ ನಮಗೆ ನೆನಪಾಗುವುದಿಲ್ಲ. ಮುಕುಂದ ಮಾಲಾ ಸ್ತೋತ್ರದಲ್ಲಿ ಕುಲಶೇಖರ ಆರ್ವಾರ್ ಹೇಳಿದ ಹಾಗೆ, ಸಾಯುವಾಗ ನಮಗೆ ಎಷ್ಟು ಶರೀರದಲ್ಲಿ ಎಷ್ಟು ರೋಗ ಎಷ್ಟು ಇದಿರತ್ತೆ, ಕಪವಾತ ಪಿತ್ತೈ ಅಂತ ಹೇಳ್ತಾರೆ ಅವರು. ಕಂಠಾವರೋಧನಮಿದಂ, ಎಲ್ಲಿಂದ ನನಗೆ ಈ ನಿನ್ನ ನಾಮದ ನೆನಪಾಗಬೇಕು ಅಂತ. ಅಷ್ಟು ಸುಲಭ ನಾವು ಕಷ್ಟದಲ್ಲಿರುವಾಗ ಅಂದ್ರೆ ಯಾವುದಾದ್ರೂ ಒಂದು ಯಾತನೆಯಲ್ಲಿರುವಾಗ ಅಷ್ಟು ಸುಲಭವಾಗಿ ಹರಿಯನ್ನ ನೆನಪಿಸ್ಕೊಳ್ಳಿಕ್ಕೆ ಆಗತ್ತಾ? ಆದರೆ ಆಗತ್ತೆ. ನಾವು ಪ್ರತಿನಿತ್ಯ ಅವನನ್ನು ನೆನಪಿಸ್ಕೊಳ್ತಾ ಇರೋದರಿಂದ, ಪ್ರತಿನಿತ್ಯ ಪ್ರತಿ ಕ್ಷಣ ಹರಿಯನ್ನ ನೆನಪಿಸ್ಕೊಳ್ತಾ ಇರೋದರಿಂದ, ಆ ರೀತಿಯಾಗಿ ನಾವು ಸುಗಂಧವನ್ನ ತೆಗೆದುಕೊಂಡು ಹೋದಾಗ ಖಂಡಿತವಾಗಿಯೂ
ನಾವು ಇನ್ನೊಂದು ಅಂದ್ರೆ ಭಗವಂತನ ಲೋಕವನ್ನ ಸೇರಬಹುದು. ಶ್ರೋತ್ರಂ ಸ್ಪರ್ಶಃ ಶ್ರೋತ್ರಂ ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇದನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ಮನಸ್ಸಿನ ಸುತ್ತ ಪಂಚೇಂದ್ರಿಯಗಳು, ಮನಸ್ಸು 6ನೇ ಇಂದ್ರಿಯ. ಸೊ ಈ ರೀತಿಯಾಗಿ ಅವನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋದಾಗ ಅಲ್ಲಿ ಏನಾಗತ್ತೆ, ಅವನಿಗೆ ಒಂದು ಭೌತಿಕ ಶರೀರ ಸಿಗತ್ತೆ. ಭೌತಿಕ ಶರೀರ ಸಿಕ್ಕಿದ ಮೇಲೆ ಅಲ್ಲಿ ಆತ್ಮ ಅಂದ್ರೆ ಇದು ಬರುತ್ತೆ, ಮನಸ್ಸಿನ ಸುತ್ತ 5 ಇಂದ್ರಿಯಗಳು. ಸೊ ಪಕ್ಷಿಗಳಾದರೆ ಬೇರೆ ರೀತಿಯಾದಂತಹ ಇಂದ್ರಿಯಗಳು, ಪ್ರಾಣಿಗಳಾದರೆ ಬೇರೆ ರೀತಿಯಾದಂತಹ ಇಂದ್ರಿಯಗಳು, ಮನುಷ್ಯನಾದ್ರೆ ಬೇರೆ ರೀತಿಯಾದಂತಹ ಇಂದ್ರಿಯಗಳು. ಆದ್ರಿಂದ ಇಂದ್ರಿಯಗಳು ಅವರವರಿಗೆ ಸರಿಯಾಗಿ, ಅಂದ್ರೆ ಪಕ್ಷಿ ಹಾರತ್ತೆ, ಪ್ರಾಣಿಗಳು ಪ್ರಾಣಿಗಳ ಗುಣಗಳನ್ನ ಹೊಂದಿರ್ತವೆ, ಅದಕ್ಕೆ ಸರಿಯಾದ ರೀತಿಯ ಇಂದ್ರಿಯಗಳನ್ನ ಭಗವಂತ ಅಲ್ಲಿ ಕೊಡ್ತಾನೆ. ಅದರಿಂದ ಈ ಹೇಗೆ ಅಂದ್ರೆ, ಈಗ ಕೆಲವರು ಹಂದಿಯಾಗಿ ಹುಟ್ಟಿದ್ರೆ ಹಂದಿ ಏನ್ ಮಾಡತ್ತೆ, ಹೋಗಿ ಏನನ್ನೋ ತಿನ್ನತ್ತಲ್ಲ ಅದು ಕೊಳಕನ್ನ. ಸೊ ಆ ರೀತಿಯಾಗಿ ಆದ್ರೆ ಏನಾಗತ್ತೆ ಅಂದ್ರೆ ಸಪ್ರೇಟ್ ಆ ರೀತಿಯಾದ ಶರೀರ ಸಿಗುತ್ತೆ, ಅದಕ್ಕೆ ಸರಿಯಾದ ಇಂದ್ರಿಯಗಳು ಸಿಗತ್ತೆ. ಆ ಹಂದಿ ಅದನ್ನೇ ತಿನ್ಲಿಕ್ಕೆ ಇಷ್ಟಪಡತ್ತೆ ಅಂತ. ಸೊ ಆ ರೀತಿಯಾಗಿ ಜೀವಿ ಒಂದು ಶರೀರವನ್ನ ಪಡಿತಾನೆ. ಅಂದ್ರೆ ನಾವು ಯಾವ ಕಲ್ಪನೆಗಳಿಂದ ಶರೀರ ತ್ಯಾಗ ಮಾಡ್ತೇವೋ ಅದೇ ಕಲ್ಪನೆಯಲ್ಲಿ ನಮಗೆ ಮುಂದಿನ ಶರೀರ ಸಿಗತ್ತೆ. ಅದರಿಂದ ನಾವು ದುರ್ಗಂಧ ತೆಗೆದುಕೊಂಡು ಹೋಗ್ತೀವೋ ಸುಗಂಧ ತೆಗೆದುಕೊಂಡು ಹೋಗ್ತೀವೋ. ವಿಷಯಾನುಪಸೇವತೆ ಅಲ್ಲಿ ಅಂದು ಹೇಳ್ತಾನೆ ಅಂದ್ರೆ ವಿಷಯಾನುಪಸೇವತೆ, ಅದರಿಂದ ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನ ಅವನು ಅನುಭವಿಸ್ತಾನೆ. ಇಲ್ಲಿ ಒಂದು ಚಿಕ್ಕ ವಿಡಿಯೋ ಇದೆ. ಈ ಆನೆ ಹೇಗೆ ಚಿಕ್ಕ ಮರಿ ಆನೆಯ ಶರೀರವನ್ನ ಪಡೆದಿರುತ್ತೆ, ಏನ್ ಮಾಡತ್ತೆ, ಅದು ಇಂದ್ರಿಯಗಳೆಲ್ಲ ಸಿಕ್ಕಿದೆ, ಅದು ಈ ರೀತಿಯಾಗಿ ಆ ವಿಶಿಷ್ಟ ಮನಸ್ಸು ಮತ್ತೆ ಇಂದ್ರಿಯಗಳ ತಂಡದೊಂದಿಗೆ ಈ ರೀತಿಯಾಗಿ ಪ್ರಕೃತಿಯಲ್ಲಿ ಎಂಜಾಯ್ ಮಾಡ್ತಾ ಇರುತ್ತೆ. ಆದ್ರೆ ಏನಾಗತ್ತೆ, ಅದಕ್ಕೆ ಎಲ್ಲೋ ಒಂದ್ ಕಡೆ ಇಂಜುರಿ ಆಗತ್ತೆ. ಅಂದ್ರೆ ಅದು ಇದು ಅಂದ್ರೆ ಇದನ್ನ ಎಂಜೂರ್ ಮಾಡ್ಕೊಂಡ್ಬಿಡತ್ತೆ, ಗಾಯ ಆಗತ್ತೆ. ಆಗ ಆನೆ ಮರಿಯನ್ನ ಯಾರು ತೆಗೆದುಕೊಂಡು ಹೋಗ್ತಾರೆ, ಅದನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ, ಎಲ್ಲಿ ಈ ಏನೋ ಪ್ರಾಣಿ ಚಿಕಿತ್ಸೆ ಮತ್ತೆ ಅದಕ್ಕೆ ಟ್ರೈನಿಂಗ್ ಎಲ್ಲ ಕೊಡೋದಕ್ಕೆ ಅಂತ ತೆಗೆದುಕೊಂಡು ಹೋಗಿ ಅದನ್ನ ಗುಣಪಡಿಸಿ ಅದಕ್ಕೆ ಟ್ರೈನಿಂಗ್ ಕೊಡಲಾಗತ್ತೆ. ಓಕೆ, ನೀನ್ ಹಿಂಗಿರೋ ಆಮೇಲೆ ಅಂತ. ಅಂದ್ರೆ ಮನಸ್ಸಿಗೆ ಬಂದಾಗ ಹೋಗಿ ಎಂಜಾಯ್ ಮಾಡಬೇಡ, ನೀನು ಈ ರೀತಿಯಾಗಿ ಇರುವಂತ ಅದಕ್ಕೆ ಒಂದು ಟ್ರೈನಿಂಗ್ ಸಿಗತ್ತೆ. ಅದೇ ರೀತಿಯಾಗಿ ಮನುಷ್ಯನೂ ಸಹಿತ, ಜೀವಿಯೂ ಸಹಿತ, ಮನುಷ್ಯ ಶರೀರದಲ್ಲಿಯೂ ಸಹಿತ ಜೀವಿ ಇಂದ್ರಿಯಗಳೊಂದಿಗೆ ಎಂಜಾಯ್ ಮಾಡ್ತಾನೆ. ಆದರೆ ಯಾವಾಗ ಅವನು ಪತನವನ್ನ ಹೊಂದ್ತಾನೆ, ಆಗ ಅವನಿಗೆ ಒಂದು ರೀತಿಯಾದಂತಹ ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕಾಗತ್ತೆ, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ. ಪ್ರಾಣಿಗಳನ್ನ ನಾವು ಕರ್ಕೊಂಡ್ಬಂದು ಇದು ಮಾಡ್ತೇವೆ, ಆದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಯಾಕೆಂದ್ರೆ ಈ ಜ್ಞಾನದ ಚಕ್ಷು ಬಹಳ ಮುಖ್ಯ, ಜ್ಞಾನದ ಶಿಕ್ಷಣ ನಮಗೆ ಬಹಳ ಮುಖ್ಯ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಯಾಕೆ ಅವನು ದುಃಖದಲ್ಲಿ ಇರ್ತಾನೆ, ಯಾಕೆ ಅವನ ಕಷ್ಟವನ್ನು ಅನುಭವಿಸ್ತಾನೆ. ಯಾಕೆಂದ್ರೆ ನಮ್ಮ ಹತ್ರ ಕಾರ್ ಇದ್ರೆ ನಾವು ಹೇಗೆ ಕಾರನ್ನು ತೆಗೆದುಕೊಂಡು, ಕಾರಲ್ಲಿ ಏನಾದ್ರೂ ತೊಂದರೆ ಆದ್ರೆ ನಮ್ಗೆ ಗೊತ್ತಾಗಲ್ಲ ನೋಡಕ್ಕೆ, ಕಾರು ಓಡ್ಸಕ್ ಮಾತ್ರ ಬರುತ್ತೆ ನಮಗೆ. ಆದ್ರೆ ಅದನ್ನ ನಾವು ಸರಿ ಇಲ್ಲ ಅಂದ್ರೆ ಯಾರ ಹತ್ರ ತೆಗೆದುಕೊಂಡು ಹೋಗ್ತೇವೆ? ಮೆಕ್ಯಾನಿಕ್ ಹತ್ರ ತೆಗೆದುಕೊಂಡು ಹೋಗ್ತೇವೆ. ಅವನಿಗೆ ಗೊತ್ತಾಗತ್ತೆ ಇಮಿಡಿಯೇಟ್ ಆಗಿ, ಓ ಇಲ್ಲಿ ತೊಂದರೆ ಇದೆ ಅಂತ. ಅದೇ ರೀತಿಯಾಗಿ ಮೂಢರಿಗೆ ಇದು ಗೊತ್ತಾಗೋದಿಲ್ಲ. ನಮ್ಮ ಜೀವನದಲ್ಲಿ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ, ಇದು ಅವರಿಗೆ ಅರ್ಥವಾಗೋದಿಲ್ಲ. ಯಾಕೆಂದ್ರೆ ಇದು ಗುಣಗಳ ಪ್ರಭಾವ, ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನಿಗೆ ಒಂದು ನಿರ್ದಿಷ್ಟ ಶರೀರ ಸಿಗತ್ತೆ. ಆ ಶರೀರದಲ್ಲಿ ಅವನು ಏನನ್ನ ಅನುಭವಿಸ್ತಾನೆ
ಅದನ್ನು ಅವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಜ್ಞಾನದ ಶಿಕ್ಷಣದಲ್ಲಿ ಜ್ಞಾನದ ಕಣ್ಣುಗಳಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಯತಂತೋ ಯೋಗಿನಶ್ಚೈನಂ ಪಶ್ಯಂತಾತ್ಮನ್ ವ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸಃ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಸೊ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಮಾಡುತ್ತಿರುವ ಆಧ್ಯಾತ್ಮಿಕ ಅವರಿಗೆ ಮಾತ್ರ ಇದು ಅರ್ಥವಾಗಲಿಕ್ಕೆ ಸಾಧ್ಯ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ಅವರಿಗೆ ಅದರ ಆ ಒಂದು ನೆಲೆಯಲ್ಲಿ ಅವರು ಇರಬೇಕು. ಆಗ ಮಾತ್ರ ಇದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಇಲ್ಲ ಅಂದ್ರೆ ಅದನ್ನ ಈ ಮನಸ್ಸು ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ಪಡೆದಿಲ್ಲವೋ ಅವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಇದು ಏನೂ ಅರ್ಥವಾಗುವುದಿಲ್ಲ. ಅವರು ತಿಳ್ಕೊಳ್ತಾರೆ ಎಲ್ಲದಕ್ಕೂ ಕಾರಣ ಆಸೆ, ಬಯಕೆ, ಕಾಮ, ಅದರಿಂದಲೇ ಇಡೀ ಪ್ರಪಂಚ ನಡೀತಾ ಇದೆ ಅಂತ. ಐನ್ಸ್ಟೈನ್ ಕೆಲವು ಅವನ ಸಹಪಾಠಿಗಳಿದ್ರು, ಅವನ ಜೊತೆ ಕೆಲಸ ಮಾಡೋರು. ಸೊ ಆ ಐನ್ಸ್ಟೈನ್ ಒಂದ್ಸಲ ಏನಾಯ್ತಂತ ಅವರು ಯಾರು ಇದು ನಂಬ್ತಾ ಇಲ್ಲ. ಯಾಕೆಂದ್ರೆ ಎಲ್ಲ ಹೀಗೆ ಅಂದ್ರೆ ಯಾರು ಅಂದ್ರೆ ಭಗವಂತ ಇಲ್ಲ, ಅವನಿಲ್ಲ, ಎಲ್ಲ ಬಿಗ್ ಬ್ಯಾಂಗ್ ಥಿಯರಿ, ಏನೋ ಒಂದು ಸ್ಫೋಟ ಆಯಿತು, ಎಲ್ಲ ಸೃಷ್ಟಿ ಆಯಿತು, ಆ ರೀತಿಯಾಗಿ ವಾದ ಮಾಡ್ತಾ ಇರ್ತಾರೆ. ಆದರೆ ಐನ್ಸ್ಟೈನ್ ಸ್ವಲ್ಪ ಜ್ಞಾನಿ, ತಿಳ್ಕೊಂಡಿದ್ದಾನೆ ಅವನು ಏನು ಅಂತ. ಅವನು ಭಗವದ್ಗೀತೆಯ ಬಗ್ಗೆಯೂ ಹೇಳ್ತಾನೆ. ಯಾವಾಗ ನಾವು ಸೃಷ್ಟಿಕರ್ತನನ್ನು ಅರ್ಥ ಮಾಡಿಕೊಳ್ತೇವೋ ಆಗ ವಿಜ್ಞಾನ ಅನ್ನುವಂಥದ್ದು ಏನೂ ಇಲ್ಲ ಅದ್ರ ಎದುರುಗಡೆ. ಈ ಭೌತಿಕ ವಿಜ್ಞಾನ ಅಂದ್ರೆ ಏನು, ಇಲ್ಲೆಲ್ಲ ಅನ್ವೇಷಣೆ, ಯಾವುದೇ ಸೃಷ್ಟಿ ಆಗೋದಿಲ್ಲ ಅಲ್ಲಿ. ಸೃಷ್ಟಿಕರ್ತ ಒಬ್ಬನೇ ಭಗವಂತ. ವಿಜ್ಞಾನ ಹುಡುಕ್ತಾರೆ ವಿಜ್ಞಾನಿಗಳು, ಹೇಗೆ ಜಿಜ್ಞಾಸುಗಳು ಅಂತ ಕರಿಬೋದು ಅವರನ್ನು. ಅವರು ಹುಡುಕ್ತಾರೆ, ಏನೋ ಇದೆ ನೋಡೋಣ, ಮುಂದೇನಿದೆ ಅಲ್ವಾ. ಈಗ ಎಲ್ಲಿ ತನಕ ಹೋಗೋಕ್ಕಾಗತ್ತೆ ಸ್ಪೇಸಲ್ಲಿ. ಸೊ ಇದನ್ನೆಲ್ಲ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಭಗವಂತ ಏನು ಮಾಡ್ತಾನೆ, ಅಂಥವರಿಗೆ ಬುದ್ಧಿಯನ್ನು ಕೊಡ್ತಾನೆ. ಸ್ವಲ್ಪ ಮಾಡ್ಲಿಪ್ಪ, ಮಾಡ್ಲಿ, ಜೀವಿ ಆಸೆ ಇದೆ ಅಲ್ವಾ ಮಾಡಲಿಕ್ಕೆ, ಮಾಡಲಿ, ಎಲ್ಲಿ ತನಕ ಆಗತ್ತೆ ಅಂತ ಮಾಡಲಿ ಅಂತ. ಅದೇ ರೀತಿಯಾಗಿ ಇವರೆಲ್ಲ ಒಂದ್ಸಲ ಆ ರೀತಿಯ ಆರ್ಗ್ಯುಮೆಂಟ್ ಮಾಡುವಾಗ ಇವನು ಒಂದ್ಸಲ ಏನಾಗತ್ತೆ ಅಂತ ಅವರೆಲ್ಲ ಮನೆಗೆ ಹೋಗ್ತಾರೆ ರಾತ್ರಿ. ಇವನು ಒಂದು ಸುಂದರವಾದಂತಹ ಒಂದು ಮಾಡೆಲ್ನ ಟೇಬಲ್ ಮೇಲೆ ಇಡ್ತಾನಂತೆ. ಟೇಬಲ್ ಮೇಲೆ ಇಟ್ಟು ಮರುದಿನ ಅವ್ರು ಬರ್ತಾರೆ, ನಿನ್ನೆ ಎಲ್ಲ ಇರ್ಲಿಲ್ಲ, ಇದು ಹೇಗೆ ಬಂತು, ಇವತ್ತು ಈಗಿಲ್ಲಿದೆ ಅಲ್ಲ ಬೆಳಗ್ಗೆ. ಆಗ ಐನ್ಸ್ಟೈನ್ ಹೇಳ್ತಾನಂತೆ, ಇಲ್ಲ, ನಿನ್ನೆ ರಾತ್ರಿ ಜೋರಾದ ಒಂದು ಶಬ್ದ ಬಂತು ಕಿಟಕಿ ಆಚೆಗೆ, ನಾನು ಈಗ ಬೆಳಗ್ಗೆ ನೋಡಿದೆ, ಇದು ಇಲ್ಲಿ ಬಂದು ಕೂತ್ಕೊಂಡಿದೆ, ತಾನೇ ಬಂದು ಕೂತ್ಕೊಂಡಿದೆ. ಆಗ ಅವ್ರು ನಂಬೋದಿಲ್ಲ, ಇದೆಲ್ಲ ಹೇಗೆ ಸಾಧ್ಯ, ಯಾರೋ ಮಾಡಿರ್ಬೇಕು, ಯಾರು ಮಾಡಿದ್ದು. ಆಗ ಅವನು ಹೇಳ್ತಾನೆ, ಹೇಗೆ ಈ ಒಂದು ಚಿಕ್ಕ ಒಂದು ಆಕೃತಿಗೆ ಯಾರಾದರೂ ಸೃಷ್ಟಿಕರ್ತ ಇರಬೇಕಾದ್ರೆ ಇಂತಹ ದೊಡ್ಡ ಪ್ರಕೃತಿಗೆ ಅಥವಾ ಇಂತಹ ದೊಡ್ಡ ಏನೋ ಇದಕ್ಕೆ ಲೋಕಗಳಿಗೆ ಒಬ್ಬ ಸೃಷ್ಟಿಕರ್ತ ಇರಲೇಬೇಕಲ್ವ. ಸುಂದರವಾದ ವಿಷಯ, ಎಷ್ಟೊಂದು ಸೌಂದರ್ಯತೆ ಇದೆ ಪ್ರಕೃತಿಯಲ್ಲಿ, ಸೌಂದರ್ಯತೆ ಇದೆ. ಅದೆಲ್ಲದರ ಹಿಂದೆ ಒಬ್ಬ ಸೃಷ್ಟಿಕರ್ತ ಇರಲೇಬೇಕಲ್ವಾ. ಇಲ್ಲದೆ ಇದ್ರೆ ಹೇಗಾಗತ್ತೆ ಇದೆಲ್ಲ ಸೃಷ್ಟಿ. ಅಂದರೆ ಪ್ರತಿಯೊಂದು ಸೃಷ್ಟಿಯ ಹಿಂದೆ ಒಂದು ಚಿಕ್ಕ ವಸ್ತುಗಳನ್ನೇ ನಾವು ಮಾಡಿದಾಗಲೂ ಯಾರೋ ಒಬ್ಬ ಮಾಡಿದಾನೆ ಅಂತ ಹೇಳ್ಕೊಂಡಾಗ ಈ ಸೃಷ್ಟಿಯ ಹಿಂದೆ ಭಗವಂತ ಇದ್ದಾನೆ ಅನ್ನುವಂಥದ್ದನ್ನು ನಾವು ನಮಗೆ ನಾವೇನಾದರೂ ಕಳ್ಕೊಳ್ತೀವ ಅದನ್ನು ಒಪ್ಪುವುದರಿಂದ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸ ಪುಷ್ಣಾಮಿ ಔಷಧಿ ಚ ಸರ್ವ ಸೋಮೋ ಭೂತ್ವಾ ರಸಾತ್ಮಕಃ. ಕೇಳಿಸ್ತಾ ಇಲ್ಲ? ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಸೊ ಭಗವಂತ ಹೇಳ್ತಾ ಇದ್ದಾನೆ ಏನು, ಅವನು ಅಷ್ಟೇ ಅಲ್ಲ ನೋಡಿ, ಅವನು ಹೇಗೆ ಅಂದ್ರೆ ಅವನ ವ್ಯವಸ್ಥೆ ಹೇಗಿದೆ ಅಂದ್ರೆ
ಬರೀ ಸೃಷ್ಟಿಯನ್ನಷ್ಟೇ ಮಾಡಿ ಅವನು ಬಿಟ್ಟಿಲ್ಲ. ಸೃಷ್ಟಿಯನ್ನ ಮಾಡಿ ಆ ಸೃಷ್ಟಿಗೆ ಬೇಕಾದಂತಹ ಶಕ್ತಿಗಳನ್ನು ಅವನು ಕೊಡ್ತಾ ಇದ್ದಾನೆ. ಹೇಗೆ ಕೊಡ್ತಾ ಇದ್ದಾನೆ? ಅವನು ಲೋಕವನ್ನ ಪ್ರವೇಶಿಸ್ತಾನೆ, ಲೋಕಗಳನ್ನ ಸೃಷ್ಟಿಯಾಗತ್ತೆ, ಲೋಕಗಳನ್ನ ಪ್ರವೇಶಿಸ್ತಾನೆ, ಅಲ್ಲಿ ಜೀವಿಗಳು ಇರ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಲೋಕಗಳು ಸಹಿತ ತಮ್ಮ ಪಥದಲ್ಲಿ ತಿರುಗು ಹಾಗೆ ಮಾಡ್ತಾನೆ. ಯಾಕೆ ಅಂದ್ರೆ, ಹೇಗೆ ಈ ದಾರದಲ್ಲಿ ಪೋಣಿಸಿದ ಮಣಿಗಳು, ಆ ದಾರ ಇಲ್ಲ ಅಂತ ಹೇಳಾದ್ರೆ ಆ ಮೋಣಿಗಳು ಆ ಮಣಿಗಳೆಲ್ಲ ಏನಾಗ್ಬಿಡತ್ತೆ? ಏನಾಗತ್ತೆ? ದಾರ ಇಲ್ಲ ಅಂದ್ರೆ ಮಣಿಗಳೆಲ್ಲ ಚದುರಿ ಹೋಗುತ್ತದೆ. ಚದುರಿ ಹೋಗುತ್ತೆ. ಅದೇ ರೀತಿಯಾಗಿ ಭಗವಂತ ಇದನ್ನ ನೋಡ್ಕೊಂಡಿಲ್ಲ ಅಂದ್ರೆ, ಈ ರೀತಿಯಾಗಿ ದೊಡ್ಡ ದೊಡ್ಡ ಗ್ರಹಗಳೆಲ್ಲ ಹೇಗೆ ತೇಲ್ತಾ ಇರತ್ತೆ, ಅಲ್ಲೆಲ್ಲ ಎಷ್ಟೊಂದು ಅಸಂಖ್ಯಾತ ಜೀವಿಗಳಿದ್ದಾರೆ, ಅವೆಲ್ಲ ಏನಾಗತ್ತೆ ಅವನೇ ಇಲ್ಲ ಅಂತ ಹೇಳಾದ್ರೆ? ಅವೆಲ್ಲ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೊಡ್ಡ ದೊಡ್ಡ ಗ್ರಹಗಳು, ನಾವೆಲ್ಲ ಒಂದು ನಾ ಭೂಮಿಯ ಎದುರುಗಡೆ ಬೇರೆ ಮಂಗಳ ಗ್ರಹ ಇರ್ಬೋದು, ಗುರುಗ್ರಹ ಇರ್ಬೋದು, ಅಥವಾ ಇವನ್ ಸೂರ್ಯನ, ಎಷ್ಟು ದೊಡ್ಡವರು ಅವರೆಲ್ಲ, ಎಷ್ಟು ದೊಡ್ಡ ದೊಡ್ಡ ಗ್ರಹಗಳು ಅವೆಲ್ಲ. ಭೂಮಿಯೇನೂ ಇಲ್ಲ. ಆ ಭೂಮಿಯಲ್ಲಿ, ಅಷ್ಟು ದೊಡ್ಡ ಭೂಮಿಯಲ್ಲಿಯೇ ನಾವು ಎಲ್ಲೋ ಒಂದು ಮೂಲೆಯಲ್ಲಿ, ಒಂದು ಚಿಕ್ಕ ಜಾಗದಲ್ಲಿ, ಒಂದು ಚಿಕ್ಕ ಜೀವಿಯಾಗಿ ನಾವು ಇಲ್ಲಿದ್ದೇವೆ. ನಮಗೆ ಯಾವ ಅಧಿಪತ್ಯನೂ ಇಲ್ಲ. ನಾವು ತಿಳ್ಕೊಳ್ತೇವೆ ಅಷ್ಟೇ, ಎಲ್ಲವೂ ನನ್ನದೇ ಇದರಲ್ಲಿ ಇದೆ ಅಂತ. ಎಷ್ಟೋ ಜನ ಈ ಜೀವಿಗಳು, ಈ ಭೂಮಿ ಎಲ್ಲ ನಂದು, ನಾನೇ ಆಳಬೇಕು ಇದನ್ನ ಅಂತ. ಸೊ ಆ ರೀತಿಯಾಗಿ ಅಂದ್ರೆ ಇನ್ನೂ ಹೆಚ್ಚು ಬಯಕೆ, ಆಸೆಗಳ ಇದರಲ್ಲಿ ಇರ್ತಾರೆ. ಅದರಿಂದ ಆದ್ರೆ ಭಗವಂತ ಇಲ್ಲಿ ಹೇಳ್ತಾ ಇದ್ರೆ, ನಾನೇ ನನ್ನ ಶಕ್ತಿಯಿಂದ, ಈ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತೇವೆ, ಯಾರೇ ಹೋದ್ರು ಈ ಭೂಮಿ ಅದನ್ನ ಹೀರ್ಕೊಳ್ಳುತ್ತೆ ಅಂತ. ಪ್ರತಿಯೊಂದು ಗ್ರಹದ ಕಕ್ಷೆಯಲ್ಲಿ ನಾವು ಹೋದಾಗ ಗ್ರಹ ಅದನ್ನ ಎಳ್ಕೊಳ್ಳುತ್ತೆ ಅಂತ. ಯಾಕೆಂದ್ರೆ ಅದು ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಆಗಿರುತ್ತೆ ಅಂತ. ಅದು ಭಗವಂತನ ನಿರ್ಣಯದ ಪ್ರಕಾರ ಆಗಿರುವಂತಹದ್ದು. ಅದರಿಂದ ಭಗವಂತ ಏನ್ ಹೇಳುತ್ತೆ, ಅದು ಆ ಗುರುತ್ವಾಕರ್ಷಣ ಶಕ್ತಿ ಅನ್ನೋದು. ಆದ್ರೆ ವಿಜ್ಞಾನಕ್ಕೆ ಆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಗೊತ್ತಿದೆ ಹೊರತು, ಆ ಗುರುತ್ವಾಕರ್ಷಣ ಶಕ್ತಿ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅನ್ನುವಂತಹದ್ದು ಗೊತ್ತಿಲ್ಲ. ಆದ್ರೆ ನಮ್ಮ ಶಾಸ್ತ್ರಗಳು ಅದರ ಬಗ್ಗೆ ಹೇಳುತ್ತೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ನಾನು ಪ್ರತಿಯೊಂದು ಲೋಕವನ್ನ ಪ್ರವೇಶಿಸ್ತೇನೆ ಮತ್ತು ಅದನ್ನ ಸರಿಯಾದ ತಮ್ಮ ಪಥದಲ್ಲಿ ಉಳಿಯೋ ಹಾಗೆ ನಾನು ನೋಡ್ಕೊಳ್ತೇನೆ. ಅವ್ರು ಹೇಳ್ಬಹುದು, ಭೂಮಿ ಹೀಗೆ ಅಂಡಾಕಾರವಾಗಿದೆ, ಭೂಮಿ ತಿರುಗ್ತಾ ಇದೆ, ಎಲ್ಲ ಹೌದು, ನಡೀತಾ ಇದೆ ಅದು. ಆದರೆ ಅದು ತಾನೇ ಆಗ್ತಾ ಇದೆಯಾ? ಅದಕ್ಕೆ ಕಾರಣ ಯಾರು? ಅದಕ್ಕೆ ಕಾರಣ ವಿಜ್ಞಾನ ಹೇಳಲ್ಲ, ಆದ್ರೆ ನಮ್ಮ ಶಾಸ್ತ್ರ ಹೇಳತ್ತೆ ಕಾರಣ ಏನು, ಯಾವುದು ಅಂತ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ತಮ್ಮ ಪಥದ, ಅದರಿಂದ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಏನು? ಪ್ರಮಾಣ. ನಾವು ಚಂದ್ರನಾಗುತ್ತೇವೆ, ಅವನೇ ಚಂದ್ರನಾಗ್ತಾನೆ. ಈಗ ಚಂದ್ರ ಯಾಕೆ ಆಗ್ತಾನೆ? ಚಂದ್ರ ಅಂದ್ರೆ, ನಮಗೆ ಬೇಕಾದಂತಹ ಈ ಆಹಾರ ಬೆಳಿಬೇಕಾದ್ರೆ ಅದರಲ್ಲಿ ರಸ ತುಂಬಬೇಕಲ್ಲ. ಆ ರಸ ಎಲ್ಲಿಂದ ಬರುತ್ತೆ? ತರಕಾರಿಗಳಿಗೆ ರಸ ನೀಡುವಂತಹ ಚಂದ್ರನ ಬೆಳಕಿನಿಂದ ಬರುತ್ತೆ ಅದು. ಹೇಗೆ ನೋಡಿ, ಚಂದ್ರನ ಬೆಳಕಿನಿಂದ ತರಕಾರಿಗಳಿಗೆ ಜೀವ ರಸವನ್ನ ನಾನೇ ನೀಡ್ತೇನೆ. ಆ ಬೆಳಕು ಯಾಕೆ ಅಂತ ನೋಡಿದ್ರೆ, ಆ ಬೆಳಕಲ್ಲಿ ನೋಡಿ ಯಾವ ಥರದ ಕೆಲಸಗಳಾಗ್ತಾ ಇದೆ ಅಂತ. ಚಂದ್ರನ ಬೆಳಕಲ್ಲಿ ನಾವು ಹೇಳ್ತೇವೆ, ಓ ಎಷ್ಟು ಬ್ಯೂಟಿಫುಲ್ ಚಂದ್ರ ಅಂತ, ಮೂನಲ್ಲಿ ಹೋಗ್ಕೊಂಡು. ಮೂನ್ ಲೈಟಲ್ಲಿ ಇದ್ರೆ, ಮೂನ್ ಲೈಟಲ್ಲಿ ನಾವು ಆಹಾರ, ಡಿನ್ನರ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಇರ್ಲಿ, ಜೀವಿ ಎಂಜಾಯ್ ಮಾಡಲಿ. ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ಅಷ್ಟು ಮ್ಯಾಜಿಕಲ್ ಮೂಮೆಂಟ್ಸು. ನಾವು ಆದರೆ ಅದಕ್ಕೆ ಸರಿಯಾದ ಕ್ರೆಡಿಟ್ ಕೊಟ್ಟು ನಾವು ಅದನ್ನ ಎಂಜಾಯ್ ಮಾಡಬೇಕು. ಅದನ್ನೇ ಭಗವಂತ ಹೇಳ್ತಾನೆ. ಅವನಿಗೆ ಸರಿಯಾದ ಕ್ರೆಡಿಟ್ ಭಗವಂತನಿಗೆ ನಾವು ಕೊಡ್ಲೇಬೇಕು. ಯಾಕೆಂದ್ರೆ ಅವನಿಂದಲೇ ಎಲ್ಲವೂ. ಅವನು ಅದನ್ನ ಕೊಟ್ಟಿಲ್ಲ ಅಂದ್ರೆ ನಾವು ಎಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಆಗತ್ತೆ? ತರಕಾರಿಗಳಿಗೆ ಅವನು ಜೀವರಸವನ್ನ ತುಂಬುತ್ತಾನೆ. ಅಷ್ಟೇ ಅಲ್ಲ, ಜೀವರಸ ತುಂಬದ ಆಯ್ತು, ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ, ಶರೀರ ಕೊಟ್ಟಿದ್ದಾನೆ, ಆ ಜೀವಿಗಳಿಗೆ ಹಸಿವು ಅಂತ ಕೊಟ್ಟಿದ್ದಾನೆ. ಆ ಹಸಿವಿನ ಜೊತೆಗೆ ಅವರಿಗೆ ಆಹಾರ ತಿನ್ಲಿಕ್ಕೆ ಹೇಗೆ ಅಂತ ಇಂದ್ರಿಯಗಳ ಮುಖಾಂತರ ಆಹಾರ ಹೋಗತ್ತೆ. ಆದ್ರೆ ಆ ಆಹಾರ ಹೊಟ್ಟೆ ಒಳಗಡೆ ಹೋದ್ಮೇಲೆ ಜೀರ್ಣ ಆಗ್ಬೇಕಲ್ಲ, ಅದು ನೋಡಿ ಅವನು ಹೇಳ್ತಾನೆ ಇಲ್ಲಿ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ನಮ್ಮ ಜಠರಾಗ್ನಿ ಸರಿ ಇದ್ರೆ ನಾವು ತಿನ್ನುವ ಆಹಾರ ಸರಿಯಾಗತ್ತೆ.
ಇಲ್ಲ ಅಂದ್ರೆ ನಾವು ಜಠರಾಗ್ನಿ ಮಂದ ಆದರೆ ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ ಅಲ್ವಾ, ಹೇಗೆ ಅವರು ಈ ಏನೋ ಏನೋ ಅವ್ರದ್ದು ಒಂದು 2-3 ಐಟಮ್ ಅಂದ್ರೆ ಶೀತ, ಕಫ, ವಾತ, ಅಂದ್ರೆ ಇದು ಮೂಲಕ್ಕೆ ಹೋಗೋದಂದ್ರೆ ಅಜೀರ್ಣಕ್ಕೆ, ಅಲ್ಲಿಂದ ಸ್ಟಾರ್ಟ್ ಆಗೋದು. ಜಠರಾಗ್ನಿ ಸರಿ ಇದ್ರೆ ಈ ಯಾವಾಗ ಜಠರಾಗ್ನಿ ಸರಿ ಇರೋದಿಲ್ಲ ಆಗ ರೋಗಗಳು ಆಟೋಮೆಟಿಕಲಿ ಬರುತ್ತೆ. ಅದರಿಂದ ಈ ಪ್ರಾಣವಾಯುವಿನೊಂದಿಗೆ ನಾವು ತಿನ್ನುವ ಆಹಾರವನ್ನ, ನಾವು ಉಸಿರಾಟವೂ ಸಹಿತ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ಯಾವಾಗಲೂ ಹೇಳ್ತಾ ಇದ್ರು. ಯಾಕಂದ್ರೆ ಹಿಂದೆ ಮೊದಲೆಲ್ಲ ಏನ್ ಮಾಡ್ತಿದ್ವಿ, ಮೈಮುರಿದು ದುಡಿತಾ ಇದ್ವಿ. ಮೈಮುರಿದು ದುಡಿಯೋದ್ರಿಂದ ಏನಾಗ್ತಾ ಇತ್ತು, ಮತ್ತೆ ಯಾರಿಗೋಸ್ಕರ ಅಲ್ಲಿ ಯಾರು ಕರ್ಮಫಲಗಳನ್ನ ಅಪೇಕ್ಷಿಸದೆ ಕೆಲಸ ಮಾಡ್ತಾ ಇದ್ರು. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಗದ್ದೆಗಳು ಅಂದ್ರೆ ಧಾನ್ಯಗಳನ್ನ ಬೆಳೀತಾ ಇದ್ರು. ಆಗ ಆ ರೀತಿ ಕೆಲಸ ಮಾಡೋದ್ರಿಂದ ಏನು ಉಸಿರಾಟ ಪ್ರಕ್ರಿಯೆಯು ಸರಿಯಾಗಿ ಆಗತ್ತೆ ಕೆಲಸ ಮಾಡೋದ್ರಿಂದ, ಮೈಮುರಿದು ಕೆಲಸ ಮಾಡೋದ್ರಿಂದ. ಆ ರೀತಿ ಮಾಡೋದ್ರಿಂದ ತಿನ್ನುವಂತ ಆಹಾರ ಪ್ರಾಣವಾಯು ಸರಿಯಾದ ಸಂಚಾರ ಆಗತ್ತೆ ಶರೀರದೊಳಗಡೆ. ಆ ರೀತಿ ಸಂಚಾರ ಆದಾಗ ಆ ತಿನ್ನುವಂತ ಆಹಾರ ಪ್ರಾಣವಾಯುವಿನೊಂದಿಗೆ ಜಠರಾಗ್ನಿಯಲ್ಲಿ ಈ ತಿನ್ನುವಂತ ಆಹಾರ ಜೀರ್ಣವಾಗತ್ತೆ. ಅಂದ್ರೆ ಅದಕ್ಕೆ ಕಾರಣ ಯಾರು? ತಾನೇ. ಆ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನ, ಯಾವುದು 4 ವಿಧವಾದ ಆಹಾರ? ಒಂದು ನಾವು ಡೈರೆಕ್ಟ್ ಆಗಿ ನುಂಗುವಂತಹದ್ದು, ಇನ್ನೊಂದು ಚೀಪುವಂತಹದ್ದು, ಇನ್ನೊಂದು ಅಗೆದು ತಿನ್ನುವಂತಹದ್ದು, ಇನ್ನೊಂದು ಡೈರೆಕ್ಟ್ ಆಗಿ ಲಿಕ್ವಿಡ್ ದ್ರವ ರೂಪದ ಆಹಾರ. ಈ ರೀತಿಯಾಗಿ 4 ಬಗೆಯ ಆಹಾರವನ್ನ ಅವನು ಜೀರ್ಣ ಮಾಡ್ತಾನೆ ಶರೀರದೊಳಗಡೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ಜ್ಞಾನಂ ಅಪೋಹನಂಚ ವೇದ್ಯೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತ ನಾನು. ವೇದಗಳನ್ನು ತಿಳಿದವನು ನಾನೇ. ಭಗವಂತ ನೋಡಿ ಹೇಗೆ ಅವನು ಪ್ರತಿಯೊಂದಕ್ಕೂ ಎಷ್ಟು. ಈಗ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಆ ಪ್ರಾಜೆಕ್ಟ್ ಮ್ಯಾನೇಜರ್ ಕರ್ತವ್ಯ ಏನು? ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲಿ ಎಲ್ಲವನ್ನೂ ಅವನು ನೋಡ್ಕೊಳ್ಬೇಕು, ಚಿಕ್ಕದಿಂದ ಚಿಕ್ಕ ವಿಷಯದವರೆಗೂ ಅವನು ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಇಂತಹ ಒಂದು ಬೃಹತ್ ಸೃಷ್ಟಿಯ ಕರ್ತನಾದ ಅವನು ಹೇಗೆ ಅವನು ಒಂದು ಜೀವಿ ಆಹಾರ ತಿಂದ್ಮೇಲೆ ಜೀರ್ಣ ಆಗಬೇಕು ಅನ್ನೋದು ಅವನಿಗೆ ಹೇಗೆ ತಿಳಿದು ಅವನು ಜಠರಾಗ್ನಿಯಾಗಿ ಅಲ್ಲಿರ್ತಾನೆ. ಯಾಕೆಂದ್ರೆ ಅದೊಂದು ಶಕ್ತಿ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಆ ಶಕ್ತಿ ಅಂದ್ರೆ ಆ ಶಕ್ತಿಯ ಮೂಲ ಯಾವುದು? ಆದ್ರಿಂದ ಅದು ಭಗವಂತ ತಾನೇ ಅಂತ ಹೇಳ್ತಾನೆ. ಅದರಿಂದ ಅವನು ಅಷ್ಟೇ ಅಲ್ಲ, ಜೀವಿಯಲ್ಲಿ ಸ್ಮರಣೆ, ನೆನಪಿದೆ, ನೆನಪಿನ ಶಕ್ತಿ, ಜ್ಞಾನ ಮತ್ತೆ ಮರೆವು. ಅವನು ಮರೆವೂ ನಮಗೆ ಕೊಟ್ಟಿದ್ದಾನೆ. ಅವನ್ನೆಲ್ಲವನ್ನೂ ನೆನ್ಪಿಟ್ಕೊಳ್ಳೋ ಹಾಗೆ ಕೊಟ್ಟಿದ್ದಾರೆ. ನಾವು ಎಷ್ಟೊತ್ತಿಗೆ ಹುಚ್ಚಿಡ್ದು ಎಲ್ಲೋ ಏನು ಗೊತ್ತಿಲ್ಲ ಏನಾಗತ್ತೆ ಅಂತ ಜೀವಿಯ ಪರಿಸ್ಥಿತಿ ಅಷ್ಟಾಗ್ಬೋದು. ಆದರೆ ಮರೆವು ಸಹಿತ ಅವನೇ ಕೊಟ್ಟಿರುವಂತಹದ್ದು. ಸೊ ಮರೆವು ಇದೆ ಅಂತ ಹೇಳಿ ನಾವು ಇದು ಮಾಡೋದು ಬೇಡ. ಆದ್ರೆ ಭಗವಂತನ ನೆನಪು ಮಾಡಿಕೊಂಡ್ರೆ ಸಾಕ ಟೈಮಿಗೂ. ನೀನು ಕೊಟ್ಟಿದೀಯ ಮರೆವು, ಥ್ಯಾಂಕ್ ಯು. ಜ್ಞಾನನೂ ಬರುತ್ತೆ ಭಕ್ತಿಯನ್ನ ಮಾಡೋದ್ರಿಂದ, ಅವನಲ್ಲಿ ಮನಸ್ಸನ್ನ ಇಡೋದ್ರಿಂದ ನಮಗೆ ಅವಶ್ಯಕ ಇರುವ ಜ್ಞಾನವನ್ನು ಅವನು ಕೊಡ್ತೇ ಹೋಗ್ತಾನೆ. ಯಾಕೆಂದ್ರೆ ಇಂತಹ ಒಂದು ಗುರುಗಳ ಭಕ್ತರ ಇದರಲ್ಲಿ ಭಕ್ತರ ಸಮೂಹದಲ್ಲಿ ನಾವು ಇದ್ದಾಗ ಜ್ಞಾನವನ್ನು ನಾವು ಬೆಳೆಸ್ಕೊಳ್ಬಹುದು. ಅಸೋಸಿಯೇಷನ್ ಆಫ್ ಡಿವೋಟೀಸ್ ನಾವು ಮಾಡಿಕೊಂಡಾಗ, ಅಸೋಸಿಯೇಷನ್ ಆಫ್ ನಾನ್ ಡಿವೋಟೀಸ್ ಮಾಡ್ಕೊಂಡ್ರೆ ನಾವು ಸಹಿತ ನಾನ್ ಡಿವೋಟೀಸ್ ಆಗ್ತೇವೆ. ಸೊ ಅದರಿಂದ ಅಸೋಸಿಯೇಷನ್ ಆಫ್ ಮಾಯಾವಾದೀಸ್, ಈ ಮಾಯಾವಾದಿಗಳು ಅಂದ್ರೆ ಯಾರು? ಮಾಯೆಯನ್ನ ವಾದಿಸುವವರು. ಮಾಯೆ ಅಂದ್ರೆ ಏನು? ಕರ್ಮಫಲಗಳು, ಇಂದ್ರಿಯ ತೃಪ್ತಿಯ ಬಯಕೆಗಳು, ಕಾಮ. ಅದರಿಂದ ಮಾಯಾವಾದಿಗಳಂದ್ರೆ ಯಾರು? ಕಾಮವೇ ಈ ಪ್ರಪಂಚದಕ್ಕೆ ಎಲ್ಲದಕ್ಕೂ ಕಾರಣ ಅಂತ ಯಾರು ವಾದ ಮಾಡ್ತಾರೆ ಅಂಥವ್ರು. ಅಂದ್ರೆ ಎಲ್ಲಿ ಭಗವಂತ ಇಲ್ಲ ಅಲ್ಲಿ ಕಾಮವೇ ಇರುವಂತಹದ್ದು. ಅದರಿಂದ ಇಲ್ಲಿ ಸ್ಮರಣೆ, ಜ್ಞಾನ ಮತ್ತೆ ಮರೆವು ಇವೆಲ್ಲವೂ ನನ್ನಿಂದ ಬರುತ್ತೆ. ಎಲ್ಲಾ ವೇದಗಳಿಂದ ಅವನನ್ನ ತಿಳಿಬೇಕಾದದ್ದು ಅರ್ಥ. ಎಲ್ಲ ವೇದಗಳು ಅವನೇ. ಆ 4 ವೇದಗಳನ್ನ ಅವನು ಬ್ರಹ್ಮನ ಮುಖಾಂತರ ಕೊಟ್ಟಿರುವುದು ಅವನೇ. ವೇದಾಂತದ ಕರ್ತೃ ಅವನು. ವೇದಾಂತ ಅಂದ್ರೆ ಉಪನಿಷತ್ತುಗಳು, ಅಂದ್ರೆ ವೇದಗಳ ಮೇಲೆ ಇರುವಂತಹದ್ದು.
ವೇದಾಂತಗಳು. ಅದರಲ್ಲಿ ತರ್ಕ ಇದೆ, ಅದರಲ್ಲಿ ವೇದಾಂತದಲ್ಲಿ ಹೇಗೆ ನಾವು ಅಂದ್ರೆ ರಹಸ್ಯ, ಅವನ ಬಗ್ಗೆ, ಕೃಷ್ಣನ ಬಗ್ಗೆ ಎಲ್ಲವೂ ಇದೆ ಅದರಲ್ಲಿ. ಸೊ ಅದನ್ನೆಲ್ಲ ಭಕ್ತಿಯಿಂದ ನಾವು ಪಡೆಯಬಹುದು. ವೇದಗಳನ್ನು ತಿಳಿದವನು ನಾನೇ, ವೇದಗಳಿಂದ ಅಂದ್ರೆ ವೇದಾಂತದ ಕರ್ತೃವು ಅವನೇ, ವೇದಗಳನ್ನು ತಿಳಿದವನು ಅವನೇ, ಭಗವಂತನೇ ತಾನೇ ಎಲ್ಲವನು, ಎಲ್ಲರ ಹೃದಯದಲ್ಲಿ ತಾನಿದ್ದೇನೆ ಅನ್ನೋದನ್ನ ಹೇಳ್ತಾನೆ. ದ್ವಾಮಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ, ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಹರೇ ಕೃಷ್ಣ. ಓದಿ. ಪುರುಷರಲ್ಲಿ ಪುರುಷರಲ್ಲಿ ಎರಡು ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು ಮೂರು ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಹರೇ ಕೃಷ್ಣ. ಉತ್ತಮ ಪುರುಷಸ್ತನ್ಯಃ ಪರಮಾತ್ಮೇತ್ಯುದಾಹೃತಃ, ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರಃ. ಸೊ ಈ ಕ್ಷರ ಅಕ್ಷರರು ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಇರುವವರು ಎಲ್ಲರೂ ಅಕ್ಷರರು. ಕ್ಷರರು ಅಂದ್ರೆ, ಕ್ಷರ ಅಂದ್ರೆ ನಾಶವಾಗುವಂತಹದ್ದು, ಅಕ್ಷರ ಅಂದ್ರೆ ಶಾಶ್ವತವಾಗುವಂತಹದ್ದು, ಅವಿನಾಶಿ. ಅವಿನಾಶಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ, ಅಲ್ಲಿ ಎಲ್ಲರೂ ಶಾಶ್ವತ. ಆಧ್ಯಾತ್ಮಿಕ ಜೀವನದಲ್ಲಿಯೂ ಜೀವಿ ಸಪರೇಟ್ ಆಗಿಯೇ ಇರ್ತಾನೆ, ಭಗವಂತನಿಂದ ಸಪರೇಟ್ ಆಗಿಯೇ ಇರ್ತಾನೆ. ಭಗವಂತ ವಿಭು, ಜೀವಿ ಅಣು. ಭಗವಂತ ಸಾಗರ ಆದರೆ ಜೀವಿ ಒಂದು ಹನಿ, ಆ ಸಾಗರದ ಒಂದು ಹನಿ, ಒಂದು ಬಿಂದು. ಸೊ ಆ ರೀತಿಯಾಗಿ ಈ ಜೀವಿ ಮತ್ತೆ ಭಗವಂತನ ಒಂದು ಏನು ಈ ಬಾಂಧವ್ಯ ಏನಿದೆ ಅದು ಶಾಶ್ವತವಾದಂತಹದ್ದು. ಆದರೆ ಜೀವಿ ಅದನ್ನ ಮರೆತಿರ್ತಾನೆ. ಈ ಕೆಲವೊಂದು ಟೈಮ್ ನಮಗೆ ಕೆಲವರು ಹಾಗೆ ಅಲ್ವಾ, ತಮ್ಮ ಸ್ವಂತ ಕುಟುಂಬದವರನ್ನೇ ಮರೆತು ಎಲ್ಲೆಲ್ಲೋ ಹೋಗಿರ್ತಾರೆ. ಅಲ್ಲಿದ್ಬಿಟ್ಟು ಹೇಳ್ತಾ ಇರ್ತಾರೆ, ಓ ನಾನು ಅವರನ್ನ ಮರೆತಿದ್ದೇನೆ, ಮತ್ತು ವಾಪಸ್ ಬರ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಸೊ ಅದೇ ರೀತಿಯಾಗಿ ಭೌತಿಕ ಪ್ರಪಂಚದಲ್ಲಿ ಈ ಜೀವಿಗಳಿಗೂ ಹಾಗೇನೆ, ಅವರು ಭಗವಂತನನ್ನ ತುಂಬಾ ದಿನ ಮರೆತಾಗ ವಾಪಸ್ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ ಅವರಿಗೆ. ಅದರಿಂದ ಪರಮಾತ್ಮನು ಅವನು ಹೇಳ್ತಾನೆ ತನ್ನ ಬಗ್ಗೆ, ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ, ಅವನು ಸಹಿತ ಶಾಶ್ವತ. ಯಾಕೆಂದ್ರೆ ಅವನು ಈ ಕ್ಷರ ಅಕ್ಷರರಿಗೆ ಅತೀತನಾದವನು. ಅವನು ಮೂರು ಜಗತ್ತುಗಳನ್ನ ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನ ಪಾಲಿಸುತ್ತಿದ್ದಾನೆ. ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾಕೆ ಅವನು ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ, ಕ್ಷರ ಅಕ್ಷರರಿಗೆ ಅತೀತನಾದವನು, ಅವನು ಪುರುಷ ಮತ್ತು ಎಲ್ಲಾ ಪುರುಷರಲ್ಲಿ ಅತ್ಯಂತ ಉತ್ತಮನು. ಯಾಕೆ ಅಂದ್ರೆ ಅವನು ಕ್ಷರ ಅಕ್ಷರರಿಗೆ ಅತೀತನಾದವನು, ಬೇರೆ ಯಾರು ಅವನಿಗೆ ಅದರ ಅತೀತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರಪಂಚವು ವೇದಗಳಲ್ಲಿ ಅದನ್ನ ಪುರುಷೋತ್ತಮನೆಂದು ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ಸೊ ಇದು ಭಗವಂತ ಅವನನ್ನ ಪುರುಷೋತ್ತಮ ಅಂತ ಯಾಕೆ ಅನ್ನೋದು, ಪುರುಷರಲ್ಲಿ ಅವನು ಪುರುಷ ಮತ್ತು ಉತ್ತಮ ಪುರುಷ. ಯಾಕೆ ಅಂದ್ರೆ ಅವನು ಕ್ಷರ ಅಕ್ಷರಗಳಿಗೆ ಅತೀತನಾದವನು. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದವನು. ಆದುದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ.
ಹರೇ ಕೃಷ್ಣ. ಯಾರು ಇದನ್ನ ತಿಳ್ಕೊಂಡಿರ್ತಾರೆ, ಇವನ್ ಶಿವನೂ ಸಹಿತ ಅತ್ಯಂತ ಶ್ರೇಷ್ಠ ವೈಷ್ಣವ, ಅವನೂ ಸಹಿತ ಭಗವಂತನ ಭಕ್ತಿಯಲ್ಲೇ ಯಾವಾಗಲೂ ಇರುವಂಥವನು. ಸೊ ಅದರಿಂದ ದೇವೋತ್ತಮ ಪರಮ ಪುರುಷನೆಂದು ಯಾರು ಭಗವಂತನನ್ನ ಕೃಷ್ಣನನ್ನ ತಿಳಿದಿರ್ತಾರೋ ಅವನು ಎಲ್ಲವನ್ನ ತಿಳಿದವನು. ಅವನಿಗೆ ಅದನ್ನ ಹೀಗೆ ತಿಳ್ಕೊಳ್ಳೋದಂದ್ರೆ ಹಾಗಲ್ಲ, ಅವನನ್ನ ಸದಾ ನೆನೆದು ಭಕ್ತಿಯನ್ನ ಮಾಡಬೇಕಾಗತ್ತೆ ಅವನನ್ನು. ಅದರಿಂದ ಅವರು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ಅವರು ನಿರತರಾಗ್ತಾರೆ. ಇಲ್ಲಿ ನೀವು ಇಸ್ಕಾನಿನ ಗುರು ಪರಂಪರೆಯಲ್ಲಿ ನೋಡ್ಬೋದು, ಶ್ರೀಲಾ ಪ್ರಭುಪಾದರು, ಅವರ ಗುರುಗಳು ಮತ್ತೆ ಅವರ ಗುರುಗಳು, ಹೀಗೆ 4 ತಲೆಮಾರಿನ ಗುರುಗಳನ್ನ ಇಲ್ಲಿ ನೋಡ್ಬೋದು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಮಯ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸಾತ್ ಕೃತಕೃತ್ಯಶ್ಚ ಭಾರತ. ಹರೇ ಕೃಷ್ಣ. ಇತಿ ಗುಹ್ಯತಮಂ ಪಾಪರಹಿತನಾದ ಅರ್ಜುನನೇ, ಹಾ ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಅದರಿಂದ ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೆ, ಇದು ರಹಸ್ಯ ಭಾಗ, ವೇದಗಳ ರಹಸ್ಯ ಭಾಗ. ಎಲ್ಲಾ ವೇದಗಳ ರಹಸ್ಯವನ್ನ ನಾವು ಭೇದಿಸ್ತಾ ಹೋದಾಗ ನಮ್ಗೆ ಅರ್ಥವಾಗುವಂತದ್ದು ಏನಂದ್ರೆ, ದೇವೋತ್ತಮ ಪರಮಪುರುಷ ಯಾರು, ಈ ಪುರುಷೋತ್ತಮ ಯಾರು ಅನ್ನುವಂತಹದ್ದು. ಇದನ್ನ ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗ್ತಾನೆ ಮತ್ತು ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗ್ತವೆ. ಮತ್ತೇನ್ ಬೇಕು ನಿಮ್ಗೆ? ಸೊ ಭಗವಂತನನ್ನ ದೇವೋತ್ತಮ ಪರಮಪುರುಷ, ಅವನನ್ನ ಪುರುಷೋತ್ತಮ ಅಂತ ನಾವು ಕೇಳಬೇಕು. ಪ್ರತಿದಿನ ಅವನ ಹತ್ರ ಪ್ರಾರ್ಥನೆ ಮಾಡಬೇಕು. ದೇವರೇ, ಭಗವಂತ ಕೃಷ್ಣ ಪುರುಷೋತ್ತಮ, ನನಗೇನ್ ಬೇಕು? ತ್ವಯಿ ಭಕ್ತಿಂ ಅಚಂಚಲ, ತ್ವಯಿ ಭಕ್ತಿಂ ಅಚಂಚಲ, ನಿನ್ನ ಅಚಂಚಲವಾದಂತಹ ನಿನ್ನ ಭಕ್ತಿಯನ್ನು ನನಗೆ ಕೊಡು ಅಂತ ನಾವು ಅವನ ಹತ್ರ ಬೇಡ್ಕೊಳ್ಬೇಕು ಪ್ರತಿದಿನ. ಅದನ್ನ ಗುರುಮುಖೇನ, ಗುರುಗಳ ಆಶ್ರಯವನ್ನು ಪಡೆದು ಗುರುಮುಖಿಯನ್ನು ಬೇಡ್ಕೊಂಡಾಗ ಗುರುಗಳಿಂದ ಅದು ಕೃಷ್ಣನಿಗೆ ತಲುಪತ್ತೆ. ನಾವು ನೇರವಾಗಿ ಅವನ ಹತ್ರ ಹೋಗ್ಲಿಕ್ಕೆ ಅರ್ಹರಲ್ಲ ಇವಾಗ, ಯಾಕೆಂದ್ರೆ ನಾವು ಪರಿಶುದ್ಧರಲ್ಲ, ನಮ್ಮಲ್ಲಿ ಬಹಳ ಮಲಿನತೆ ಇದೆ. ಸೊ ಆ ಮಲಿನತೆಯನ್ನ ಪವಿತ್ರೀಕರಿಸುವನು. ಅದರಿಂದ ಅವನ ನಾಮಸ್ಮರಣೆಯನ್ನ ಮಾಡ್ತಾ ಒಂದು ಗುರುಮುಖೇನ ನಾವು ನಮ್ಮ ಪ್ರಾರ್ಥನೆಗಳನ್ನ ಕೃಷ್ಣನಿಗೆ ಕಳಿಸಬಹುದು. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಆಯ್ತು, ಇನ್ನು 3 ಅಧ್ಯಾಯ ಇದೆ. ಭಗವದ್ಗೀತೆ 18 ದಿವಸ ಮುಗಿದೋಗತ್ತೆ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ನಾವೀಗ ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿರ್ಬೇಕು ಪ್ರಭುಜಿ, ಆವಾಗಲೇ ಹಾಕಿದ್ದಾರೆ. ಹೆಚ್ಚಿನ ಜನ ಅಂದ್ರೆ ಕೆಲವರು ಲೀವ್ ಆಗಿದ್ದಾರೆ, ತೊಂದರೆ ಇಲ್ಲ. ಯಾರು ಹಾಕಿಲ್ಲ ಅಂದ್ರೆ ಹಾಕ್ಬಿಡಿ. ಗುರುಜಿ, ಈ 18 ದಿವಸದ ಕ್ಲಾಸ್ ನಂತರ ಮುಂದೆ ಲೆವೆಲ್ 2 ಏನಾದ್ರೂ ಇದೆಯಾ ಕ್ಲಾಸ್? ಇದೆ ಮಾತಾಜಿ. ಲೆವೆಲ್ 2 ಇದೆ, ಲೆವೆಲ್ 3 ಇದೆ. ನಿಮ್ಗೆ ಆವಾಗ ಭಾಗವತಂ ಕ್ಲಾಸಸ್ ಇದೆ ನಿಮ್ಗೆ. ಈಗ ನೀವು ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ದೀರಾ, ನಿಮ್ಗೆ ಹಾಗೆ ನಾವೇನು ಯಾರು ಬಿಟ್ಕೊಡೋದಿಲ್ಲ. ಓಕೆ, ನಿಮ್ಗೆ ಅತಂತ್ರನೂ ಮಾಡೋದಿಲ್ಲ ಈಗ. ಓಕೆ, ಇಲ್ಲಿ ಭಕ್ತರ ಸಂಘ ಇದೆ ನಿಮ್ಗೆ. ಪೂರ್ತಿ ಒಂದು ಹೊಸ ಕೃಷ್ಣನ ಪ್ರಪಂಚ ತೆರೆದಿರುತ್ತೆ. ದಯವಿಟ್ಟು ಲೆವೆಲ್ 2 ಇದೆ. ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯ, ಅದರ ಅರ್ಥ ಮತ್ತು ಅದರ ಭಾವಾರ್ಥ ಪ್ರಭುಪಾದರು ನಮಗೆ ಹೇಳಿರುವಂತಹದ್ದು, ಅದನ್ನೆಲ್ಲ ಓದ್ಕೊಂಡು, ಅದಕ್ಕೂ ಒಂದು ಎಕ್ಸಾಮ್ ಇದೆ ಲೆವೆಲ್ 2 ಕಂಪ್ಲೀಟ್ ಮಾಡ್ಲಿಕ್ಕೂ. ಲೆವೆಲ್ 1 ಎಲ್ಲರೂ ಕ್ವಿಜ್ ಅನ್ನ ಕಂಪ್ಲೀಟ್ ಮಾಡಿ. ಲೆವೆಲ್ 2 ದಲ್ಲೂ ಸಹಿತ ನಿಮ್ಗೆ ಅಂದ್ರೆ ಪರೀಕ್ಷೆ ಇರುತ್ತೆ. ಲೆವೆಲ್ 2 ಮಾಡಿ, ಆಮೇಲೆ ಲೆವೆಲ್ 3 ಮಾಡಿ. ಭಕ್ತಿ ರಸಾಮೃತ ಸಿಂಧು ಇದೆ, ಅಂದ್ರೆ ನಾವು ರೂಪಾನುಗ ಹೇಗೆ ನಾವು ಭಕ್ತಿಯನ್ನ ಮಾಡ್ಬೇಕು ಅನ್ನೋದಕ್ಕೆ ಒಂದು ಗ್ರಂಥ ಇದೆ. ಈಶೋಪನಿಷತ್ ಇದೆ. ಸೊ ಅದನ್ನೆಲ್ಲ ನಾವು ತಿಳ್ಕೊಳ್ಬಹುದು ಕೃಷ್ಣ ಅಂದ್ರೆ ಇದರಲ್ಲಿ ಲೆವೆಲ್ 3 ನಲ್ಲಿ. ಹೀಗೆ ಹಂತ ಹಂತವಾಗಿ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಯಾಕೆಂದ್ರೆ ಇದು ನೀವು ಕೃಷ್ಣನ ಕೃಪೆಗೆ ಬಂದಿದ್ದೀರಿ. ಕೃಷ್ಣನ ಒಂದು ಪ್ರಪಂಚ ಇದೆ ಇಲ್ಲಿ. ಕೃಷ್ಣನ ಪ್ರಪಂಚದಲ್ಲಿ ನಿಮಗೆ ಸರಿಯಾದ ರೀತಿಯಾದಂತಹ ಜ್ಞಾನ ಪ್ರಭುಪಾದರ ಒಂದು ಮಾರ್ಗದರ್ಶನದಲ್ಲಿ ಸಿಗತ್ತೆ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ನಿಮಗೆ ಇಮಿಡಿಯೇಟ್ ಆಗಿ ಲೆವೆಲ್ 2 ಡೀಟೇಲ್ಸ್ ಕಳಿಸ್ತಾರೆ. ಓಕೆ, ನೀವು ನಾಡ್ದು ಆಯ್ತು. 18ನೇ ಆಯ್ತು. ಮುಗಿಯೋದ್ರೊಳಗಡೆ ನಿಮ್ಗೆ ಅದನ್ನ ಕಳಿಸ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದ. ಓಕೆ. ಮತ್ತೆ ಅದೇ ಎಲ್ಲರಿಗೂ ಹೇಳಿದ್ದೇನೆ, ಜನವರಿ 1ರಿಂದ ಮೊದಲನೆಯ ಸ್ಕಂದದ ಸಾರ ಅಂದ್ರೆ ಭಾಗವತ ಸಾರ. ಮೊದಲನೇ ಸ್ಕಂದ ಅಂದ್ರೆ ಅದು ಇಡೀ ಭಾಗವತದ 18 ಅಧ್ಯಾಯದ ಸಾರ ಇದೆ ಅದರಲ್ಲಿ. ಸೊ ಆ ಮೊದಲನೇ ಸ್ಕಂದದ್ದು 18 ದಿನ ಅದರ ಬಗ್ಗೆ ಕ್ಲಾಸ್ ನಡೆಯುತ್ತೆ. ಪ್ರತಿದಿನ 19 ಅಧ್ಯಾಯಗಳಿದೆಯಂತೆ ಮೊದಲನೇ ಸ್ಕಂದದಲ್ಲಿ. 18, 19 ಅದು 18 ದಿವಸ ನಡೆಯುತ್ತೆ. 18 ಅಧ್ಯಾಯಗಳು ಮೊದಲನೆಯ ಸ್ಕಂದ, ಭಾಗವತದ ಮೊದಲನೇ ಸ್ಕಂದದ್ದು. ಅದಕ್ಕೂ ಸೇರ್ಕೊಳ್ಳಿ, ಯಾಕೆಂದ್ರೆ ಅದು ಬಹಳ ಮುಖ್ಯ. ಈ ಭಗವದ್ಗೀತೆ ಎಂಡ್ ಆಗತ್ತೆ ಎಲ್ಲಿ, ಅಲ್ಲಿಂದ ಭಾಗವತ ಶುರುವಾಗತ್ತೆ. ಓಕೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಜಪ ಒಂದ್ ರೌಂಡ್ ಮಾಡೋಣ. ಆಮೇಲೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ, ರಾಮ್ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ.
हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे 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 कृष्ण वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಎಲ್ಲಾ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ಧನ್ಯವಾದಗಳು ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ